ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಹರೇ ಕೃಷ್ಣ. हरे कृष्णा प्रभु जी, प्रणाम। ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಕೇಳಿಸುತ್ತಾ? ಹರೇ ಕೃಷ್ಣ ಪ್ರಭುಜಿ, ಕೇಳಿಸುತ್ತೆ. ಕೇಳಿಸುತ್ತಾ? ನೀವು ಮಾತಾಡಿ ಮತ್ತೆ ನಮ್ಗೆಲ್ಲ ಕೇಳಿಸುತ್ತೆ ನೋಡ್ತೀವಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕೇಳಿಸ್ತಾ ಪ್ರಭುಜಿ? ಕೇಳಿಸ್ತಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ ಅವ್ರು ಕ್ಲಾಸ್ ತಗೊಳ್ತಾರೆ, ಹರಿಸ್ಮತಿ ಪ್ರಭು ಅವರಿಗೆ. ನಾನು ನೀವು ಬೇಕಾದ್ರೆ ಯಾರು ಮಾಡ್ಕೊಂಡು ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಿದೆ ಪ್ರಭುಜಿ. ನಮ್ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಿದೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೀವು ಮಾತಾಡಿ ಮಾತಾಜಿ. ಮಾತಾಡ್ತಾ ಇದ್ದೀನಿ ಪ್ರಭುಜಿ, ನಿಮಗೆ ಕೇಳಿಸ್ತಾ? ಹರೇ ಕೃಷ್ಣ ಪ್ರಭುಜಿ, ಕೇಳುತ್ತಾ? ಹರೇ ಕೃಷ್ಣ. ಹಾ, ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ಸ್ ಇದೆ, ಸ್ವಲ್ಪ ಅದನ್ನು ಕ್ಲಿಯರ್ ಮಾಡೋಣ. ಅಲ್ಲಿ ಹೊರಗಡೆಯಿಂದ ಡಿಸ್ಟರ್ಬೆನ್ಸ್ ಇದೆ ಪ್ರಭುಜಿ, ನಿಮ್ಮ ದೇವಸ್ಥಾನದಲ್ಲಿ ಇದರಿಂದ ಹೊರಗಡೆಯಿಂದ. ಕನೆಕ್ಷನ್ ಪ್ರಾಬ್ಲಮ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಬರ್ತಾರಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಕೇಳುತ್ತಾ ಪ್ರಭುಜಿ? ಸ್ವಲ್ಪ ಪ್ರಾಬ್ಲಮ್ ಇದೆ, ಇದು ಆನ್ ಆಗ್ತಾ ಇಲ್ಲ. ಅದು ನಿಮ್ದು ಧ್ವನಿ ಕೇಳುತ್ತೆ ಪ್ರಭುಜಿ. ಸರಿ. ಹರೇ ಕೃಷ್ಣ. ನಾವು ಇವಾಗ ಜಯ ರಾಧಾ ಮಾಧವ ಹಾಡುವ. ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ಬ್ರಜ ಜನರಂಜನ, ಯಶೋದನಂದನ ಬ್ರಜ ಜನರಂಜನ,
Krishna 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 Hare 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 Rama 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 Hare 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 Krishna 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 Hare Hare Rama Hare Rama 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 Hare Hare Krishna 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 Hare 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 Rama 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 Hare Hare Jayo Radha Govinda Radha Govinda Radhe Jayo Radha Govinda Radha Govinda Radhe Gaurannita 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 Jayo Gaurannita Jaya Jaya Prabhupada 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 Jaya Gurudev 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 Jaya Jaya Gurudev ಹರೇ ಕೃಷ್ಣ. ನಾನು ಕೊಟ್ಟಿದ್ದೀನಿ ನಿಮಗೆ ನನ್ನ ಧ್ವನಿ ಎಲ್ಲರಿಗೂ ಕೇಳಿಸ್ತಾ ಇದೆ ಅನ್ಕೊಂಡ. ಹರೇ ಕೃಷ್ಣ. ನಾವೊಂದು ಶ್ಲೋಕ ತಗೊಳ್ಳುವ. ಭಗವದ್ಗೀತಾ 9ನೇ ಅಧ್ಯಾಯ 22ನೇ ಶ್ಲೋಕ. ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ವರ್ಡ್ ಟು ವರ್ಡ್ ಅಂದ್ರೆ ಶಬ್ದಾರ್ಥ ಅನನ್ಯ ಅನ್ಯ ಗುರಿ ಇಲ್ಲದೆ, ಚಿಂತಯಂತ ಕೇಂದ್ರೀಕರಿಸಿ, ಮಾಂ ನನ್ನನ್ನು, ಯೇ ಜನ ಯೇ ಯಾವ ಜನ ವ್ಯಕ್ತಿಗಳು ಪರ್ಯುಪಾಸತೆ ಸರಿಯಾಗಿ ಆರಾಧಿಸುತ್ತಾರೋ, ತೇಷಾಂ ಅವರ, ನಿತ್ಯ ಅಭಿಯುಕ್ತಾನ ಭಕ್ತಿಯಲ್ಲಿ ನೆಲೆಸಿದ, ಯೋಗ ಅಪೇಕ್ಷೆಗಳನ್ನು, ಕ್ಷೇಮಂ ರಕ್ಷಣೆಯನ್ನು, ವಹಾಮಿ ವಹಿಸಿಕೊಳ್ಳುತ್ತೇನೆ, ಅಹಂ ನಾನು. ಭಾವಾರ್ಥ ಪ್ರಭುಪಾದವರಿಂದ, ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ಒಂದು ಕ್ಷಣವೂ ಬದುಕಲಾರದವರು ದಿನದಲ್ಲಿ 24 ಗಂಟೆಯೂ ಕೃಷ್ಣನನ್ನೇ ಕುರಿತು ಯೋಚಿಸದೆ ಬೇರೆ ದಾರಿಯೇ ಇಲ್ಲ. ಭಗವಂತನ ವಿಷಯ ಕೇಳುತ್ತಾ, ಸಂಕೀರ್ತನೆ ಮಾಡುತ್ತಾ, ಸ್ಮರಣೆ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ಪೂಜೆ ಮಾಡುತ್ತಾ, ಭಗವಂತನ ಚರಣ ಕಮಲಗಳನ್ನು ಸೇವಿಸುತ್ತಾ, ಇತರ ಸೇವೆಗಳನ್ನು ಮಾಡುತ್ತಾ, ಸ್ನೇಹವನ್ನು ಬೆಳೆಸಿಕೊಳ್ಳುತ್ತಾ ಮತ್ತು ಸಂಪೂರ್ಣವಾಗಿ ಪ್ರಭುವಿಗೆ ಶರಣಾಗುತ್ತಾ ಅವರ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಇಂಥ ಚಟುವಟಿಕೆಗಳನ್ನು ಮಂಗಳಕರವಾದವು ಮತ್ತು ಆಧ್ಯಾತ್ಮಿಕ ಶಕ್ತಿಗಳಿಂದ ತುಂಬಿರುವವು. ಅವು ಭಕ್ತನನ್ನು ಆತ್ಮ ಸಾಕ್ಷಾತ್ಕಾರದ ಪರಿಪೂರ್ಣನನ್ನಾಗಿ ಮಾಡುತ್ತವೆ. ದೇವೋತ್ತಮ ಪರಮ ಪುರುಷನ ಸಹವಾಸವನ್ನು ಪಡೆಯುವುದೇ ಅವನ ಬಯಕೆಯಾಗಿರುತ್ತದೆ. ಇಂಥ ಭಕ್ತನು ನಿಶ್ಚಲವಾಗಿಯೂ ಯಾವುದೇ ಕಷ್ಟವಿಲ್ಲದೆ ಭಗವಂತನ ಬಳಿ ಸಾರುತ್ತಾನೆ. ಇದನ್ನು ಯೋಗ ಎಂದು ಕರೆಯಲಾಗುತ್ತದೆ. ಪ್ರಭುವಿನ ಕೃಪೆಯಿಂದ ಇಂಥ ಭಕ್ತನು ಬದುಕಿನ ಐಹಿಕ ಸ್ಥಿತಿಗೆ ಮತ್ತೆ ಬರುವುದೇ ಇಲ್ಲ. ಕ್ಷೇಮ ಎಂದರೆ ಭಗವಂತನ ಕೃಪಾಪೂರ್ಣ ರಕ್ಷಣೆ. ಭಕ್ತನು ಯೋಗದ ಮೂಲಕ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಲು ಭಗವಂತನು ನೆರವಾಗುತ್ತಾನೆ. ಆತನ
ಕೃಷ್ಣ ಪ್ರಜ್ಞೆಯು ಪೂರ್ಣವಾದಾಗ ಆತನು ಸಂಕಟದ ಬಾಳಿನಲ್ಲಿ ಬೀಳದಂತೆ ಭಗವಂತನು ಕಾಪಾಡುತ್ತಾನೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತ ಪಾದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ. ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ನಿಮ್ಮ ಸೇವೆಯಲ್ಲಿ ಮತ್ತೆ ಹರೇ ಕೃಷ್ಣ. ನೀವೆಲ್ಲರೂ ವೈಷ್ಣವರು ಕೃಪಾ ಮಾಡಿ ಆಶೀರ್ವಾದ ಮಾಡಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಹರೇ ಕೃಷ್ಣ. ಇಲ್ಲಿ ಭಗವಾನ್ ಈ ಶ್ಲೋಕದಲ್ಲಿ ಹೇಳ್ತಾರೆ, ಯಾರೋ ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಪರಮಾತ್ಮ ಇಲ್ಲೇ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಭಗವಾನ ನೋಡ್ರಿ, ಭಗವಾನ್ ಅಹಂ ಭಕ್ತ ಪರಾಧೀನ ಅಂತ ಹೇಳ್ತಾರೆ. ನಾನು ಭಕ್ತರ ಅಧೀನದಲ್ಲಿದ್ದೀನಿ. ಭಕ್ತರಿಗೆ ಏನು ಬೇಕು ಅದನ್ನು ಕೊಡ್ತಾರೆ, ಏನ್ ಬೇಡ ಅಂತ ತೆಗೆದುಹಾಕ್ತಾರೆ. ಆದರೆ ನಾವು ಭಕ್ತರಾಗೋದು ಹೇಗೆ? ಆದರೆ ಭಕ್ತರಾದ ಮೇಲೇನು ನಾವು ಮಾಡೋದೇನು? ಇಂಪಾರ್ಟೆಂಟ್ ಇವು. ಯಾವಾಗಲೂ ನಾವು ಭಗವಾನನನ್ನು ಪ್ರಾರ್ಥನೆ ಮಾಡಬೇಕಾಗ್ತದೆ. ಭಗವಾನನ್ನು ಸುಮ್ಮನೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಬ್ರಹ್ಮಸಂಹಿತೆ ಹೇಳ್ತದೆ, ವೇದೇಶು ದುರ್ಲಭಮ ದುರ್ಲಭಮ ಆತ್ಮ ಭಕ್ತು. ನಾವು ವೇದಗಳನ್ನು ಓದಿದ್ರೆ ನಮಗೆ ಭಗವಾನ ಹೇಗಿದ್ದಾರೆ ಅಂತ ಗೊತ್ತಾಗುದಿಲ್ಲ. ನಾವು ಜ್ಞಾನದಿಂದ ನಮ್ಗೆ ಪ್ರಯತ್ನ ಪಟ್ರು ನಮಗೆ ತಿಳ್ಕೊಳ್ಲಿಕ್ಕೆ ಆಗುದಿಲ್ಲ. ಆದ್ರೆ ಯಾವಾಗ ನಾವು ಭಕ್ತರಾಗ್ತೀವಿ, ಭಕ್ತಿ ಮಾಡ್ಲಿಕ್ಕತ್ತೀವಿ, ಸೇವಾ ಮಾಡ್ಲಿಕ್ಕತ್ತೀವಿ, ಅಹೇತುಕ ಸೇವಾ ಮಾಡ್ಲಿಕ್ಕತ್ತೀವಿ, ಭಗವಾನ್ ತಮ್ಮನ್ನು ತಾವು ಗೊತ್ತು ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡೋದು. ಹಾಗಾದ್ರೆ ಪ್ರಾರ್ಥನೆ ಯಾಕೆ ಮಾಡಬೇಕು? ಪ್ರಾರ್ಥನೆ ಯಾಕೆ ಮಾಡಬೇಕು ಅಂತಂದ್ರೆ ಈ ವಿಷಯದ ಬಗ್ಗೆ ಮೊದಲು ಮಾತಾಡಿದ್ರೆ ಮತ್ತೊಮ್ಮೆ ಕೇಳಿಸ್ಕೊಳ್ಳುವ. ಯಾಕಂದ್ರೆ ಇಸ್ಕಾನ್ನಲ್ಲಿ ಮೇಲಿಂದ ಮೇಲೆ ನಾವು ಕೇಳಿದ್ದನ್ನೇ ಕೇಳ್ತಾ ಇರೋದು, ಹೇಳಿದ್ದನ್ನೇ ಹೇಳ್ಬೇಕಾಗ್ತದೆ. ನಾವು ಎವ್ರಿ ಡೇ ಅದೇ ಮಂಗಳಾರತಿ ಮಾಡ್ತೀವಿ, ಅದೇ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೀವಿ. ಅದರಲ್ಲಿನೇ ಭಗವಾನ್ ನಮಗೆ ಕೊಡಬೇಕಾದದ್ದು ಏನು ಕೊಡ್ತಾರೆ ಅಥವಾ ತೆಗಿಬೇಕಾಗಿದ್ದು ಏನು ಅದ್ರ ಮೂಲಕನೇ ಮಾಡ್ತಾರೆ. ಅಂದ್ರೆ ಯಾವ ವಿಷಯದ ಬಗ್ಗೆ ಮೇಲಿಂದ ಮೇಲೆ ನಿರಂತರವಾಗಿ ನಾವು ಚರ್ಚೆ ಮಾಡ್ತೇವೆ ಆ ವಿಷಯ ನಮಗೆ ಯಾವಾಗಲೂ ನೆನಪಿರ್ತದೆ. ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಗ ಯಾವ
ಆ ಕಮಜೋರಾಗಿರುವಂತಹ ವಿಚಾರ ಇರ್ತತಿ, ಆ ವಿಚಾರಕ್ಕೆ ಭಗವಾನ್ ಶಕ್ತಿ ಕೊಡ್ತಾರೆ. ನಾವು ಪ್ರತಿದಿನ ಅಂದ್ರೆ 24 ತಾಸಿನಲ್ಲಿ ಅಥವಾ ಗಂಟೆಯಲ್ಲಿ 30,000 ಹಿಡ್ಕೊಂಡು 40,000 ವಿಚಾರಗಳನ್ನು ನಾವು ಮಾಡ್ತೀವಿ ಅಂತ. ಮಲಗಿದಾಗಾತು ಎದ್ದಾಗಾತು. ಏನ್ ನಮ್ಗೆ 24 ಗಂಟೆ ಇದೆ, ಒಂದು ದಿನ ಅಂತ ಏನ್ ಹೇಳ್ತೇವೆ, ಅದರಲ್ಲಿ ನಾವು ಎಷ್ಟು ವಿಚಾರಗಳನ್ನು ಮಾಡ್ತೀವಿ ಅನ್ನುವಂಥದ್ದು ಅಂದಾಜು ಮಾಡಿದ್ದಾರೆ. ಏನಪ್ಪ ಅಂದಾಜು ಅಂದ್ರೆ 30,000ದಿಂದ 40,000 ವಿಚಾರಗಳನ್ನು ನಾವು ಯೋಚಿಸ್ತೀವಿ, ವಿಚಾರ ಮಾಡ್ತೀವಿ. ಇದರಲ್ಲಿ ನಾವು ಮಾಡುವ ಪ್ರಾರ್ಥನೆ, ಮಾಡುವ ವಿಚಾರ ಕಳೆದು ಹೋಗಬಹುದು. ಅದನ್ನ ಜ್ಞಾನಪೂರ್ವಕವಾಗಿ ನೆನಪು ಮಾಡ್ಕೋಬೇಕು. ಪ್ರಭುಪಾದವರು ಹೇಳ್ತಾರೆ, ಪ್ರಾರ್ಥನೆ ಬಗ್ಗೆ ಅನೇಕ ಬಾರಿ ಭಾಗವತದಲ್ಲಿ ಅವರು ಉಲ್ಲೇಖ ಮಾಡೋದು. ಸಾಧಾರಣ ಪ್ರಾರ್ಥನೆ ಕೂಡ ನಾವು ಮಾಡಬಹುದು. ಏನಪ್ಪ ಸಾಧಾರಣ ಪ್ರಾರ್ಥನೆ ಅಂತ? ಸಾಧಾರಣ ಪ್ರಾರ್ಥನೆ ಅಂದ್ರೆ, ಈಗ ನಾವು ದಿಲ್ಲಿಗೆ ಹೋಗಬೇಕು ಅಥವಾ ಮುಂಬೈಗೆ ಹೋಗ್ಬೇಕು ಅಂತಂದ್ರೆ ನಾವು ಟ್ರೈನ್ಗೆ ಹೋಗ್ಬೇಕಾಗ್ತದೆ. 3-4 ತಾಸು ನಮಗೆ ಬೇಕು ಟ್ರೈನಿಗೆ ಹೋದ್ರೆ. ಅದ ನಾವು ಫ್ಲೈಟ್ನಾಗ ಹೋದ್ರೆ ಒಂದು ತಾಸು ಅರ್ಧ ತಾಸಿನಲ್ಲಿ ನಾವು ಮುಂಬೈಗೆ ಹೋಗಿ ಮುಟ್ಟಬಹುದು. ದಿಲ್ಲಿಗೆ ಮತ್ತೆ ಇನ್ನೊಂದು ಜಾಸ್ತಿ ತೊಗೊಳ್ತಾರೆ ಟೈಮ್. ಪ್ಲೇನ್ನಲ್ಲಿ ಹೋಗೋದು ಬಹಳ ಫಾಸ್ಟ್ ಆಗ್ತದೆ. ಹಂಗ ಇಲ್ಲಿ ನಾವು ಟ್ರೈನ್ಯಾಗ ಹೋಗುವಂಥದ್ದು ಹೇಗೆ ಲೇಟ್ ಆಗ್ತದೆ, ಪ್ಲೇನ್ನಲ್ಲಿ ಹೋಗೋದು ಅಂತ ಹೇಗೆ ಫಾಸ್ಟ್ ಆಗ್ತದೆ, ಅದೇ ರೀತಿ ನಾವು ಪ್ರಾರ್ಥನೆ ಮಾಡ್ತೇವಲ್ಲ, ಪ್ರಾರ್ಥನೆ ಕೂಡ ಫಾಸ್ಟ್ ಆಗಿ ಮೂಡ್ತದೆ. ಆ ಪ್ರಾರ್ಥನೆ ಕ್ವಾಲಿಟಿ ಇರಬೇಕು. ಆ ಪ್ರಾರ್ಥನೆಯಲ್ಲಿ ಕ್ವಾಲಿಟಿ ಇರ್ಬೇಕು, ಸರಳತೆ ಇರಬೇಕು, ಕ್ವಾಲಿಟಿ ಇರಬೇಕು, ನಮ್ರತೆ ಇರಬೇಕು. ಅದು ಪ್ರಾರ್ಥನೆ ಮಾಡೋದ್ರಿಂದ ಆತ್ಮಕ್ಕೆ ಪೋಷಣೆ ಸಿಗ್ತದೆ, ಶಕ್ತಿ ಸಿಗ್ತದೆ. ಒಂದು ಹ್ಯಾಂಡ್ ಬುಕ್ ಮಾಡಿದ್ದಾರೆ, ಯಾರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ಪ್ರೆಸ್ನಿಂದ ಮಾಡಿದ್ದಾರೆ. ಆ ಹ್ಯಾಂಡ್ ಬುಕ್ಕಿನ ಹೆಸರು ಏನಪ್ಪ ಅಂದ್ರೆ ಪೇರ್ ಅಂಡ್ ಹೆಲ್ತ್ ಅಂತ. ಅದರಲ್ಲಿ ರಿಸರ್ಚ್ ಮಾಡಿ ಬರೆದಿದ್ದಾರೆ. ಏನಂದ್ರೆ ಪ್ರಾರ್ಥನೆ ಮಾಡುವವರ ಆಯುಷ್ಯ ಜಾಸ್ತಿ ಆಗ್ತದಂತ. ಯಾರು ಪ್ರಾರ್ಥನೆ ಮಾಡ್ತಾರ ಅವ್ರ ಆಯುಷ್ಯ ಜಾಸ್ತಿ ಆಗ್ತದೆ. ಒಳ್ಳೆಯ ಫೀಲಿಂಗ್ ಇರ್ತಾವು, ಅದರಿಂದ ಏನಾಗ್ತತಿ, ಹಾರ್ಮೋನ್ಸ್ ರಿಲೀಸ್ ಆಗ್ತಾವ, ಒಳ್ಳೆಯ ಹಾರ್ಮೋನ್ಸ್ ರಿಲೀಸ್ ಆಗ್ತಾವ. ಇದು ಒಂದು ಸತ್ಯ ಕತೆ. ಇದು ಡಾಕ್ಟರ್ ವೇಸ್ ಅಂತ ಒಬ್ಬ ಇದ್ದ. ಅವನ ಕಡೆಗೆ ಒಬ್ಬ ಮಿಸ್ಟರ್ ಫ್ರೈಟ್ ಅನ್ನುವ ಒಂದು ಪೇಷಂಟ್ ಬಂದ. ಆ ಫ್ರೈಟಿಗೆ ಏನಿತ್ತಪ್ಪ ಅಂದ್ರೆ ಲಿಂಪೋ ಕ್ಯಾನ್ಸರ್ ಇತ್ತು. ಕ್ಯಾನ್ಸರ್ ಪೇಷಂಟ್. ಅವಂಗ ಟ್ರೀಟ್ ಮಾಡ್ತಾ ಅವಂಗೇನು ಆ ಲಿಂಪೋ ಕ್ಯಾನ್ಸರ್ಗೆ ಇವತ್ತಿಗೂ ಔಷಧ ಕಂಡು ಹಿಡಿದಿಲ್ಲ. ಹಿಡಿಯಾಕತ್ತಾರ ಅಂತ ಕೇಳಿದ್ವಿ. ಅವ್ರ ಡಾಕ್ಟರ್ಗೆ ಗೊತ್ತಾಯ್ತು ಇವನಿಗೆ ಅದು ನಾವು ಟ್ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆದ್ರೂ ಕೂಡ ಅವನಿಗೆ ಒಂದು ಹೋಪ್ ಕೊಡ್ಬೇಕು ಅಥವಾ ಒಂದು ಧನಾತ್ಮಕ ವಿಚಾರವನ್ನು ಅವ್ರನ್ನಲ್ಲಿ ತುಂಬಬೇಕು ಅಂತ ಹೇಳ್ಬಿಟ್ಟು ಅವ್ನಿಗೆ ಏನ್ ಮಾಡಿದ್ರು, ನೀ ಆರಾಮಾಗ್ತೆ ಅಂತ. ಆದ್ರೂ ಕೂಡ ಅದೇನಾಗ್ತದೆ, ಅವ್ನಿಗೆ ಕ್ರಮೇಣ ಅವ್ನಿಗೆ ಗೊತ್ತಾಯ್ತು ಈ ಕ್ಯಾನ್ಸರ್ಗೆ ಔಷಧ ಇಲ್ಲ ಅಂತ. ಅವನಿಗೆ ಜನರಲ್ ಶಿಫ್ಟ್ ವಾರ್ಡ್ ಮಾಡಿದ್ರು. ಅಲ್ಲಿ ಜನರಲ್ ಶಿಫ್ಟ್ ನಲ್ಲಿ ಪೇಪರ್ ಇಟ್ಟಿದ್ರು, ನ್ಯೂಸ್ ಪೇಪರ್ ಕೊಟ್ಟಿದ್ರು ಅವ್ನು ಓದ್ಲಿಕ್ಕೆ. ಆ ನ್ಯೂಸ್ ಪೇಪರ್ ಒಂದು ಪಾರ್ಟ್ನಾಗ ಬರ್ದಿದ್ರು. ಪೇಪರ್ನಾಗ ಏನ್ ಬರ್ದಿದ್ರಮ್ಮ ಅಂದ್ರ, ಇದಕ್ಕೆ ಔಷಧ ಕಂಡು ಹಿಡಿಲಿಕ್ಕತ್ತಾರಂತ. ಔಷಧ ಕಂಡು ಹಿಡಿದಾರ ಓದ್ಲೆ ಅವನಿಗೇನಾಯ್ತು, ಮಲಗಿದ ಅವನು ಎದ್ಕೊಂಡು ಕುಂತ್ಕೊಂಡ, ನನ್ನ ರೋಗಕ್ಕೆ ಔಷಧ ಉಂಟು ಅಂತ ಕಂಡು ಹಿಡಿಲಿಕ್ಕತ್ತಾರ. ನಾನು ನೋಡಿದ್ರೆ ಧನವಾನ ಅದೀನಿ, ನಾನು ಅಗದಿ ಸಾಹುಕಾರ ಅದೀನಿ, ನನ್ನ ಕಡೆ ಹಣ ಐತಿ, ಅವರಿಗೆ ಇಂಜೆಕ್ಷನ್ಗೆ ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಅಲ್ಲಿಂದ ನಾವು ಖರೀದಿ ಮಾಡ್ಲಿಕ್ಕೆ ಆಗ್ತೈತೆ ಅಂತ. ಅದಕ್ಕೆ ಅವ್ನು ಡಾಕ್ಟರನ್ನು ಕರೆದಿದ್ದ. ಡಾಕ್ಟ್ರೇ ಬನ್ನಿ ಅಂತ ಓಡ್ ಬಂದ್ರೆ, ಏನಾಯ್ತಪ್ಪ ನಿಮಗೆ? ಇಲ್ಲ ಹಿಂಗ ನ್ಯೂಸ್ ಪೇಪರ್ನಲ್ಲಿ ಅದಕ್ಕೆ ಔಷಧ ಉಂಟು ಅಂತ ಹೇಳಿದ್ದಾರೆ ಅಂತ. ಆಯ್ತು ನಾವು ಔಷಧ ತರಿಸುವ, ಲ್ಯಾಬೊರೇಟರಿಯಿಂದ ಡೈರೆಕ್ಟ್ ಔಷಧ ತರಿಸುವ ಅಂತ ಡಾಕ್ಟರ್ ಹೇಳಿದ್ರು. ಅವ್ರು ಹೇಳ್ತಾ ಇದ್ರು, ಸುಳ್ಳೇ ಹೇಳ್ತಾ ಇದ್ರು ಅವ್ರು ಡಾಕ್ಟರ್. ಆದ್ರೆ ಇವನ್ನ ಪೇಷಂಟ್ ಕೇಳ್ತಾ ಇದ್ದಾನೆ ಅನ್ನೋ ಸಲುವಾಗಿ ಆ ರೀತಿ ಹೇಳಿದ್ರು. ಇವ್ರು ಏನ್ ಮಾಡಬೇಕು, ಬಾರ ಡಾಕ್ಟರ್ ತಂದ್ರೆ ಬಂತ ಔಷಧ ಬಂತ, ಇವತ್ತು 2 ದಿನ ಆಯ್ತು, 3 ದಿನ ಆಯ್ತು, ನಾನು ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ನಾನು ಇದಕ್ಕೆ ಖರ್ಚು ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಡಾಕ್ಟರ್ ಏನ್ ಮಾಡಿದ್ರು, ಇನ್ನೇನು ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಡಿಸ್ಟಿಲ್ ವಾಟರ್ ಇಂಜೆಕ್ಷನ್ ತಗೊಂಡು ಬಂದು, ನಾವು ಈಗ ಇದನ್ನ ಈ ಔಷಧನ ಡೈರೆಕ್ಟ್ ಲ್ಯಾಬೊರೇಟರಿಯಿಂದ ತರಿಸಿದ್ದೀವಿ, ನಿನಗಾಗಿ ಇಷ್ಟು ದುಡ್ಡು ಖರ್ಚಾಗಿದೆ ಅಂತ ಹೇಳ್ಬಿಟ್ಟು ಆ ಇಂಜೆಕ್ಷನ್ ಮಾಡಿದ್ರು. ಅವ ಕ್ಯಾನ್ಸರ್ ಪೇಷಂಟ್ ಇದ್ನಲ್ಲ, ಅವ ಎತ್ಕೊಂಡು ಕುಂದವ,
ನನಗೆ ಆರಾಮಾಯ್ತು ಅಂತ ಆರಾಮಾಗಿಬಿಟ್ಟ ಅವನು. ಧೀರೆ 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 ಆರಾಮಾಯ್ತು. ಆರಾಮಾದ್ಮೇಲೆ ಮತ್ತೊಮ್ಮೆ ನ್ಯೂಸ್ ಪೇಪರ್ ಮನೆ ಒಳಗೆ ಬಂದ, ಎಲ್ಲ ಆಯ್ತು, ಆರಾಮ್ ಜೀವ ನಡೆದದೆ. ಮತ್ತೆ ಪೇಪರ್ ಓದ್ಲಿಕ್ಕತ್ತಿದ್ದ. ಆ ಪೇಪರ್ನೇ ಬರೆದ್ರು, ಆ ಲಿಂಬು ಕ್ಯಾನ್ಸರ್ಗೆ ಏನು ಔಷಧ ಕಂಡುಹಿಡಿದ್ರಲ್ಲ ಅದು ಕೆಲಸ ಕೊಡುದಿಲ್ಲ ಅಂತ. ಅಲ್ಲಿಂದ ಇವ ಡೌನ್ ಆಗಿಬಿಟ್ಟ. ಕೆಲಸ ಕೊಡುದಿಲ್ಲ ಆಯ್ತು. ಮತ್ತೆ ಪೇಷಂಟ್ ಸೀದಾ ಮತ್ತೆ ಹಾಸ್ಪಿಟಲ್ ಅಡ್ಮಿಟ್ ಆದ. ಆಮೇಲೆ ಅವನು ಸತ್ತ ಹೋದ. ಯಾವಾಗ ನಮ್ಮ ಧನಾತ್ಮಕ ವಿಚಾರಗಳು ನಮ್ಮಲ್ಲಿ ಹೆಚ್ಚಿಗೆ ಆಗ್ತಾವೋ ನಮ್ಮಲ್ಲಿರುವಂಥ ರೋಗ ಹೊರಟೋಗ್ತದೆ. ನಾವು ಔಷಧ ಕೊಡುವುದೈತನಿಲ್ಲ, 100% ಔಷಧದಲ್ಲಿ 25% 4ನೇ ಭಾಗ ಮಾತ್ರ ನಮ್ಗೆ ಔಷಧ ಶರೀರಕ್ಕೆ ಎಫೆಕ್ಟ್ ಆಗ್ತದೆ. ಉಳಿದ 75% ನಮ್ದು ವಿಲ್ ಪವರ್ ಏನು ನಮ್ದು ಆತ್ಮಶಕ್ತಿ ಏನೈತಲ್ಲ ಅದು ಕೆಲಸ ಕೊಡ್ತದೆ. ಔಷಧ ಏನು ಮಾಡೋದು, ಬರೇ 25% ಕೆಲಸ ಕೊಡ್ತದೆ ಮನುಷ್ಯನ ಮೇಲೆ ಅಥವಾ ನಮ್ಮ ವಿಲ್ ಪವರ್ ಮೇಲೆ ನಿಂತ್ಕೊಂಡದ್ದು. ನಾನು ಆರಾಮದೀನಿ, ನಾನು ಆರಾಮಾಗ್ತೀನಿ ಅನ್ನುವಂಥ ಧನಾತ್ಮಕ ವಿಚಾರ ನಮ್ಮಲ್ಲಿ ಬಂತಂದ್ರೆ ಆ ಶರೀರ ಆಟೋಮೆಟಿಕ್ ಅದಕ್ಕೆ ರಿಯಾಕ್ಟ್ ಆಗ್ತದೆ. ಅದು ತನ್ನ ಔಷಧನ ತಾನ ಬೆಳೆಸ್ಕೊಳ್ಳಿಕ್ಕಾಗ್ತದೆ. ಪರಮಾತ್ಮ ಈ ಶರೀರದೊಳಗೆ ಔಷಧನೂ ತಯಾರು ಮಾಡುವಂಥ ಶಕ್ತಿ ಇಟ್ಟಿದ. ಈಗ ನೋಡಿ, ಎಷ್ಟೋ ಪ್ರಾಣಿಗಳದಾವಲ್ಲ, ತಮ್ಮ ಪ್ರಾಣಿಗಳಲ್ಲಿ ಔಷಧ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಅವ್ರು ಏನು ಮಾಡ್ತಾವ, ನಾಲ್ಗಿಂದ ನೆಕ್ಕೊಳ್ತಾವ. ಗಾಯ ಆಗಿದ್ರೆ ಏನಾಗಿದೆ ಔಷಧ ಅದರದ ಜೊಲ್ಲೆ ಏನೈತಲ್ಲ ಅದು ಔಷಧ ಆಗಿ ಪರಿವರ್ತನೆ. ಪ್ರಾಣಿಗಳಲ್ಲಿ ಇಷ್ಟೊಂದು ಔಷಧದ ಬಗ್ಗೆ ಅವಕ್ಕೆ ಗೊತ್ತು. ಆದರೆ ನಮಗೆ ಇವತ್ತಿನವರೆಗೂ ನಾವು ಮನುಷ್ಯರಾಗಿದ್ದೇವೆ, ಆದರೆ ಅದ್ರ ಬಗ್ಗೆ ನಮಗೆ ಇನ್ನೂ ಏನಾಗ್ತದೆ, ಅದ್ರ ಬಗ್ಗೆ ಇನ್ನೂ ತಿಳುವಳಿಕೆ ಕಮ್ಮಿ ನಮಗೆ. ಈಗ ನೋಡ್ರಿ, ಪ್ರಾಣಿಗಳಲ್ಲಿ ಅಥವಾ ನಾಯಿ ಅಥವಾ ಇವನ್ನ ನೋಡಿದಾಗ ನೀವು ಅವು ಹೋಗಿ ಹುಲ್ಲು ತಿಂತಾವೆ. ಕೆಲವೊಮ್ಮೆ ಅದಕ್ಕೆ ಅಜೀರ್ಣ ಸಮಸ್ಯೆ ಆಗಿತ್ತು ಅಂದ್ರೆ ಹುಲ್ಲು ತಿನ್ನೋದು ವಾಮಿಟ್ ಮಾಡ್ತಾವೆ. ಆ ಹುಲ್ಲು ತಿನ್ನೋದ್ರಿಂದ ವಾಮಿಟ್ ಆಗ್ತದೆ ಅಂತ ಅದು ಗೊತ್ತು. ಅಥವಾ ಕಜ್ಜಿ ಹತ್ತಿರುವಂಥ ನಾಯಿಗಳಿರ್ತಾವಲ್ಲ, ಅವು ಹೋಗಿ ಎಲ್ಲಿ ಮಲಗ್ತಾವ ಅಂದ್ರೆ ಎಲ್ಲಿಯಾದ್ರೂ ನೀವು ಸುಟ್ಟಿರುವಂಥ ಬೂದಿ ಇರ್ತೈತಿ, ಆ ಬೂದಿ ಮಲಗ್ತಾವ. ಕಜ್ಜಿಗೆ ಸುಟ್ಟ ಮಣ್ಣು ಏನೈತಲ್ಲ ಅದು ಔಷಧ. ಅವು ಗೊತ್ತು, ಸುಟ್ಟ ಮಣ್ಣಿನಿಂದ ನನಗೆ ಇದು ಟ್ರೀಟ್ಮೆಂಟ್ ಆಗ್ತತಿ ಅಂತ. ಅಂದ್ರೆ ಪರಮಾತ್ಮ ಪ್ರತಿಯೊಂದು ಜೀವಿಯಲ್ಲಿ ಈ ನಾಲೆಜನ್ನು ಇಟ್ಟಿದ್ದಾರೆ. ಅವರು ಯಾವ್ಯಾವ ರೀತಿ ಉಪಯೋಗ ಮಾಡ್ತಾ ಇದ್ದಾರೆ ಅದರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಪ್ರಾರ್ಥನೆಯಿಂದ ನಮ್ಮನ್ನ ವಿಚಾರಶೀಲರನ್ನಾಗಿ ಮಾಡ್ತದೆ. ಪ್ರಾರ್ಥನೆ ನಮ್ಮ ಜೀವನಕ್ಕೆ ಒಂದು ಪ್ಲಾನಿಂಗ್ ಕೊಡ್ತದೆ. ಜೀವನಕ್ಕೆ ಒಂದು ಪ್ಲಾನಿಂಗ್ ಕೊಡ್ತದೆ. ಪ್ರಾರ್ಥನೆ ಮಾಡೋದ್ರಿಂದ ನಮ್ಮಲ್ಲಿ ವಿನಯ ಬರ್ತದೆ, ಹಂಬಲ್ ಆಗ್ತದೆ. ನಮ್ಮ ನಿತ್ಯವಾಗಿರುವಂತ ಅಹಂಕಾರ ಅದು ಕಮ್ಮಿ ಆಗ್ತಾ ಹೋಗ್ತದೆ. ಈಗ ನಾವು ಒಬ್ರು ಸೆಕ್ಯೂರಿಟಿ ಗಾರ್ಡ್ಗೆ ಹೋಗಿ ಮಾತಾಡಿಸಿದ್ರ, ಸೆಕ್ಯೂರಿಟಿ ಗಾರ್ಡ್ ಏನ್ ಯೋಚನೆ ಮಾಡ್ಲಿಕ್ಕತ್ತಾನ, ಸೆಕ್ಯೂರಿಟಿ ಗಾರ್ಡ್ ಕಂಪನಿ ಮಾಲಕನು ಅಂತ ಯೋಚನೆ ಮಾಡ್ಲಿಕ್ಕತ್ತಾನ. ಹಂಗ ನಾವು ಕೂಡ ಇಲ್ಲೇ ಭಿಕ್ಷುಕ್ರೆ, ಬೆಗ್ಗರ್ಸ್. ಕನಕದಾಸರು ಹೇಳ್ತಾರೆ, ಒಂದು ಭಜನೆಯಲ್ಲಿ ಹಾಡ್ತಾರೆ ಅವರು, ತಿರಕನೋರ್ವ ನೂರ ಮುಂದೆ ಮುರಕ ಧರ್ಮ ಶಾಲೆಯಲ್ಲಿ ಹೊರಗಿರುತ್ತ ಕನಸನೊಂದ ಕಂಡನಂತೆಯೇ ಪುರದ ರಾಜ ಸತ್ತ ನಮಗೆ ವರ ಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಬಿತ್ತ ಕೊರಳೋಳು. ಹಿಂಗ ಅವ್ರು ಬರಿತಾ ಹೋಗ್ತಾರ. ಆ ತಿರುಕನ ಕಥೆಯೊಳಗೆ ಹೆಂಗಿರ್ತದಂದ್ರ, ತಿರುಕ ಒಂದು ಮುರುಕ ಧರ್ಮದ ಶಾಲೆಯೊಳಗೆ ಮಲ್ಕೊಂಡನ. ಅಲ್ಲಿ ಮಲ್ಕೊಂಡು ಕನಸು ಕಾಣಕತ್ತಾನ. ಕನಸಿನಾಗ ಏನಾಯ್ತು ಅಂದ್ರೆ ಆ ಊರಿನ ರಾಜ ಸತ್ತು ಹೋಗ್ಬಿಟ್ಟ. ಆ ಊರಿನ ರಾಜ ಈಗ ಒಬ್ಬಳ ಮಗಳು ರಾಜಕುಮಾರಿ. ಆ ರಾಜಕುಮಾರಿ ಮದುವೆ ಆಗೋದು ಹೆಂಗಪ್ಪ, ಅಲ್ಲಿ ಪ್ರಥಾ ಹೆಂಗಿತ್ತು, ಅಥವಾ ಅವ್ರದ್ದು ಒಂದು ರಾಜಾನೆ ಇತ್ತು, ಪಟ್ಟದಾನಿ. ಆ ಪಟ್ಟದಾನಿ ಕೈಯ ಇದಕ್ಕೆ ಸೊಂಡಿಗೆ ಒಂದು ಹೂವಿನ ಹಾರ ಕೊಡ್ತಾ ಇದ್ರು. ಆ ಹೂವಿನ ಹಾರ ಯಾರ ಕೊರಳಲ್ಲಿ ಹಾಕ್ತತಿ ಆ ರಾಜ ಆಗ್ತಾನ. ಕನಸು ಹಿಂಗ್ ನಡಿಲಿಕ್ಕತ್ತತಿ. ಆ ಕನಸಿನೊಳಗ ಆ ಬೀದಿ ಒಳಗ ಆನೆ, ಪಟ್ಟದ ಆನೆ ಹೂವಿನ ಹಾರ ಹಿಡ್ಕೊಂಡ್ ಬರ್ಲಿಕ್ಕತ್ತದ. ಈ ಭಿಕ್ಷುಕನು ಎರಡೂ ಬದಿಯಲ್ಲಿ ಜನರು ನಿಂತ್ಕೊಂಡಿದ್ದಾರೆ. ಯಾರು ಕೊಳ್ಳಾಗ ಹಾಕ್ತದೆ ಎಲ್ಲರೂ ಕುತೂಹಲವಾಗಿ ನಿಂತ್ಕೊಂಡು ನೋಡ್ಲಿಕ್ಕತ್ತಾರ. ಇವನ್ ಭಿಕ್ಷುನ್ ಕೊಳ್ಳಾಗ ಹಾಕಿಬಿಡ್ತೇವೆ. ಈ ತಿರುಕ್ ಏನಿದ್ನಲ್ಲ, ಭಿಕ್ಷುಕ್ ಏನಿದ್ನಲ್ಲ ಅವನ್ ಕೊರಳಿಗೆ ಹಾಕಿಬಿಡ್ತ. ಆ ಕೊರಳಲ್ಲಿ ಹಾಕಿದ್ದ ಹಾರ ನೋಡಿ ಖುಷಿ ಆಗ್ಬಿಡ್ತ. ರಾಜಕುಮಾರ ಆಗ್ಬಿಟ್ಟ, ರಾಜ ಆಗ್ಬಿಟ್ಟವ. ಅವನ ಪಟ್ಟಾಭಿಷೇಕ ಮಾಡಿದ್ರು, ರಾಜ ಆದ್ಮೇಲೆ ಈಕೆ ಹೆಂಡತಿ ಆದವಳು ರಾಜಕುಮಾರಿ ಏನಿದಾಳಲ್ಲ, ಇವನು ತಿರುಕನ ಮಾತು ಕೇಳ್ತಾ ಇಲ್ಲ. ಇಲ್ಲಿ ಈಗ ತಿರುಕ ಅಲ್ಲವ, ರಾಜ ಆಗಿದ್ದಾನ. ರಾಜನ ಮಾತು ಕೇಳ್ತಾ ಇಲ್ಲ. ರಾಜನ ಮಾತು ಕೇಳವಳ್ಳು ಅಂತ ಹೇಳ್ಬಿಟ್ಟು ಬಡಿಗಿಂದ ಅವಳಿಗೆ ಹೊಡಿತಾಳೆ.
ಬಡಿಗಿಂದ ಹೊಡೆದಾಗ ಬಡಿಗೆ ಎಲ್ಲಿ ಬಡಿತಂದ್ರೆ ಇವ ಭಿಕ್ಷೆ ಬೇಡ್ಲಿಕ್ಕೆ ಒಂದು ಗಡಿಗಿದು ಒಂದು ತುಕಡ ಇಟ್ಕೊಂಡಿದ್ದ. ಹಿಂಗೆತ್ತಿ ಹೊಡೆದಾಗ ಬಡಿಗಿನ ಹಿಂಗೆತ್ತಿ ಬಡದ ಅದು ಬೇಡುವಂತ ಗಡಿಗೆ ತುಕಡ ಇತ್ತಲ್ಲ, ಗಡಿಗೆಗೆ ಹೋಗಿ ಬೆಳೆ ತಾಗ್ತ, ಅದೆಲ್ಲ ಚೂರು ಚೂರು ಆಗೋದು. ಅವು ಬಡದಾಗ ಅದ ಸೌಂಡ್ ಬಂತಲ್ಲ, ಚೂರು ಚೂರು ಆಗಿರೋ ಸೌಂಡು, ಅದನ್ನ ಕೇಳಿಬಿಟ್ಟು ಸ್ವಪ್ನದಿಂದ ಎದ್ದಿವ, ಕನಸಿನಿಂದ ಎದ್ಕೊಂಡ. ಕನಸಿನಿಂದ ಎದ್ದಾಗ ನಮ್ಗೆ ಗೊತ್ತಾಯ್ತು ಇದು ಕನಸು ಅಂತ. ಬೇಡ್ಲಿಕ್ಕಿರುವಂತ ಒಂದು ಬಾಲ್ ಅಥವಾ ಬೇಡ್ಲಿಕ್ಕಿರುವಂತ ಒಂದು ಗಡಿಗೆದು ತುಕಡ ಇತ್ತು, ಅದು ಕೂಡ ಹೋಯ್ತು ಅಂತ. ನಾವು ಕೂಡ ಅದೇ ರೀತಿ ಕನಸು ಕಾಣ್ಲಿಕ್ಕತ್ತೇವೆ. ಈ ಕನಸಿನಲ್ಲಿ ನಾವೇನಾಗ್ಬಿಟ್ಟಿವಿ, ನಾವು ರಾಜ ಅಂತ ತಿಳ್ಕೊಂಡಿದ್ದೀವಿ. ಇದು ಒಂದು ಪ್ರಭುಪಾದವ್ರು ಹೇಳ್ತಾರೆ, ಇದು ನಾವೆಲ್ಲ ಇಡೀ ಜಗತ್ತಿನ ಒಳಗೆ ಎಲ್ಲರೂ ಏನ್ ಮಾಡ್ಲಿಕ್ಕತ್ತೇವಿ, ಕನಸು ಕಾಣ್ಲಿಕ್ಕತ್ತೇವಿ. ಈ ಕನಸಿನೊಳಗೆ ಇದೆಲ್ಲ ನಡೆದ ನಮ್ಗೆ. ಈ ಕನಸಿನಿಂದ ರಿಯಾಲಿಟಿಗೆ ಬರ್ಬೇಕು, ಅಥವಾ ನೈಜ ಸ್ಥಿತಿಗೆ ಬರ್ಬೇಕು, ನಾವು ವಸ್ತು ಸ್ಥಿತಿಗೆ ಬರಬೇಕು. ಅದೇನಪ್ಪ, ನಾವು ಏನೂ ಅಲ್ಲ, ಭಗವಾನನ ಒಂದು ಪಾರ್ಟ್ ಅಂಡ್ ಪಾರ್ಸಲ್, ಒಂದು ಸಣ್ಣ ಒಂದು ತುಕಡ ಅಷ್ಟ ನಾವು. ಅದಕ್ಕ ನಾವು ಹೊಳ್ಳಿ ಯಾವಾಗ ಪರಮಾತ್ಮನ ಸೇವೆಯಲ್ಲಿ ತೊಡಗ್ಲಿಕ್ಕೇವೆ ಅವಾಗ ಆತ್ಮ ಆನಂದಿತ ಆಗ್ತದೆ, ಇಲ್ಲಾಂದ್ರೆ ಇಲ್ಲ ಅಂತ. ಕಾಡಿನಾಗ ಒಬ್ಬ ಕಳ್ಕೊಂಡು ಹೋಗಿದ್ದ ಒಬ್ಬ ಮನುಷ್ಯ, ಕಾಡಿನೊಳಗೆ ಹೋಗಿದ್ದ, ಏನು ಮಾಡ್ಲಿಕ್ಕೆ ಹೋಗಿ ಕಳೆದು ಬಿಟ್ಟಾನ. ಹೊಳ್ಳಿ ಅವನ ರಸ್ತನ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು, ರಾತ್ರಿ ಆಗ್ಲಿಕ್ಕೆ ಬಂತು, ಅಲ್ಲಿ ಬೆಂಕಿ ಹೊತ್ತಿಸ್ಬೇಕು, ಇಲ್ಲಾಂದ್ರೆ ಕಾಡು ಪ್ರಾಣಿಗಳು ಅವ್ನು ತಿಂದು ಹಾಕ್ತಾವ, ಹೆಂಗ್ ಮಾಡೋದು ಅಂತ ಏನೇನೋ ಮಾಡಿ ಹೆಂಗೋ ಮಾಡಿ ಅದನ್ನ ಬೆಂಕಿ ಹೊತ್ತಿಸಿದ. ಈಗ ಬೆಂಕಿ ಹತ್ತೈತಿ, ಈಗ ಮಲ್ಕೊಂಡ್ರೆ ಏನಾಗ್ತದೆ, ಕಾಡು ಪ್ರಾಣಿಗಳು ಬಂದು ತಿಂದು ಹಾಕ್ತಾವ. ಅದಕ್ಕೆ ಏನ್ ಮಾಡ್ಬೇಕು, ಅದು ಬೆಂಕಿ ಆರ್ದಂಗ ಒಣ ಕಟ್ಟಿಗಳನ್ನ ಹಾಕ್ತಾನೆ ಇರ್ಬೇಕು. ರಾತ್ರಿ ಎಲ್ಲ ನಿದ್ರೆ ಬಿಟ್ಕೊಂಡು ಕಾಯ್ಕೊಂಡಿರ್ಬೇಕು. ಹೆಂಗೆ ಕಟ್ಟಿಗೆ ಹಾಕ್ತೇವೆ ಹಂಗಂಗ ಅದು ಅಗ್ನಿ ಪ್ರಜ್ವಲಿತ ಆಗ್ತದೆ. ಆ ಅಗ್ನಿಯ ಒಂದು ಆ ಬೆಂಕಿಯ ಒಂದು ಜ್ವಾಲೆ ನೋಡ್ಬಿಟ್ಟು ಪ್ರಾಣಿಗಳು ಹೆದರಿಕೊಂಡು ಆ ಜಾಗಕ್ಕೆ ಬರುವುದಿಲ್ಲ ಅಂತ. ಅದರಂತೆ ನಮ್ಮ ಭಕ್ತಿ ಬೀಜನ ನಾವು ಹಾಕಿದೀವಿ. ಆ ಭಕ್ತಿ ಬೀಜನ ಅಪರಾಧದ ಮದ ಮತ್ತು ಹಾನಿಯಿಂದ ಅದನ್ನು ತಪ್ಪಿಸ್ಬೇಕು. ಈಗ ಅದು ಬೆಳೆದತ್ತೆ, ಅದೊಂದು ಸಣ್ಣ ಲತೆಯಾಗಿ ಬೆಳಿಲಿಕ್ಕೆ. ಆ ಲತೆನ ಕಿತ್ತು ಹೋಗಿಲಾರದ ರೀತಿ ಒಳಗ, ಅಪರಾಧ ಮಾಡದ ರೀತಿ ಒಳಗ ಅದನ್ನ ಕಾಪಾಡ್ತಾ ಹೋದ್ರ ಆ ಲತೆ ಬೆಳಿತದೆ. ಬೆಳಿತಾ 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 ಎಷ್ಟು ದೂರದವರೆಗೆ ಬೆಳಿತದೆ, ಅದು ಭಗವದ್ ಧಾಮದವರೆಗಿನೂ ಅದು ಬೆಳಿತಾ ಹೋಗ್ತದೆ. ಭಕ್ತಿ ಮಾಡ್ತೀವಲ್ಲ, ಭಕ್ತಿ ಮಾಡೋರು ಬೇರೆಯವರಿಗೆ ಅಟ್ರಾಕ್ಟ್ ಆಗ್ತಾರೆ, ಅಂದ್ರೆ ಅವರಲ್ಲಿ ಆಕರ್ಷಣೀಯ ಶಕ್ತಿ ಬರ್ತದೆ. ಪ್ರಭುಪಾದವ್ರು ಹೇಳ್ತಾರೆ, ಎಷ್ಟೋ ಮಂದಿ ಹಾಡ್ತಾರೆ, ಎಷ್ಟೋ ಮಂದಿ ಕುಣಿತಾರೆ, ಆದ್ರ ಅವರಿಂದ ಅವರು ಕುಣಿಯೋರಾಗ್ಲಿ ಹಾಡೋರಾಗ್ಲಿ ಅವರು ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಭಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಹೋಗಿ ಯಾರೋ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂದ್ರೆ ಕ್ಲಬ್ನಾಗ ಹೋಗಿ ಡ್ಯಾನ್ಸ್ ಮಾಡೋರು, ಕ್ಲಬ್ನಾಗ ಹಾಡೋರು, ಅವ್ರೇನಾದ್ರೂ ಭಕ್ತರಾಗ್ಲಿಕ್ಕೆ ಆಗ್ತದ? ಅವ್ರಿಗೆ ಭಕ್ತಿ, ಈಗ ಭಕ್ತರು ಯಾರು ಸಂಘದೊಳಗೆ ಬಂದ್ರ, ಭಕ್ತರ ಸಂಘದ ಪ್ರಭಾವ ಆದ್ರ ಆಮೇಲೆ ಅವ್ರು ಭಕ್ತರಾಗ್ತಾರೆ. ಹಂಗ ಪ್ರಭುಪಾದವ್ರು ಏನ್ ಹೇಳ್ತಾರೆ, ಯಾವಾಗ ಭಗವಾನನ ಮುಂದೆ ಬಂದು ನಾವು ನೃತ್ಯ ಮಾಡ್ತೇವೆ, ಹಾಡ್ತೇವೆ, ಅವಾಗ ನಮ್ಮಲ್ಲಿ ಭಕ್ತಿ ಬರ್ಲಿಕ್ಕೆ ಆಗ್ತದ. ಅದ ಡ್ಯಾನ್ಸ್ ನಾವು ಹೋಗಿ ಕ್ಲಬ್ನಾಗ ಮಾಡಿದ್ರ ಅದರಿಂದ ನಮ್ಗ ಪಾಪ ಬರ್ತದ. ಅದ ಡ್ಯಾನ್ಸ್ ಭಗವಾನನ ಮುಂದೆ ಬಂದು ನಾವು ಡ್ಯಾನ್ಸ್ ಮಾಡಿದ್ರ ಅದರಿಂದ ನಮ್ಗ ಭಕ್ತಿ ಸಿಗ್ತದೆ. ಈಗ ಪ್ರಾರ್ಥನೆಯಿಂದ ಏನಾಗ್ತದಪ್ಪ ಅಂದ್ರೆ ನಮ್ಮ ಹೃದಯ ತುಂಬಿ ಬರ್ತದೆ, ತುಂಬತದ ಹೃದಯ. ಅದರಿಂದ ಹೃದಯ ತುಂಬತದ. ಏದ್ರಲಿಂದ ತುಂಬತದ? ಭಗವಾನಿಂದ ತುಂಬ್ಕೊಳ್ತದೆ. ಇಲ್ದಿದ್ರ ನಮಗೇನ್ ಏನ್ ತುಂಬತದೆ? ಭಯ ಅನ್ನೋದು ತುಂಬ್ಕೊಂಡ್ಬಿಡ್ತದೆ. ಭಜಹುರೇ ಮನ ಶ್ರೀನಂದನಂದನ ಅಭಯ ಚರಣಾರವಿಂದರೆ ಅಂತ. ಭಜಹುರೇ ಮನ ಶ್ರೀನಂದನಂದನ ಅಭಯ ಚರಣಾರವಿಂದರೆ. ಎಲ್ಲಿ ಅಭಯ ಐತಪ್ಪ? ಅಭಯ ಚರಣ ಯಾರ್ದು? ಭಗವಾನನ ಪಾದ ಏನೈತಲ್ಲ ಅದು ಅಭಯ ಚರಣ. ಅಲ್ಲಿ ಭಯ ಇಲ್ಲ, ಅಲ್ಲಿ ಮೃತ್ಯು ಇಲ್ಲ. ಈ ಮೃತ್ಯು ಲೋಕದೊಳಗೆ ನಾವಿದ್ದೇವೆ. ಇಲ್ಲಿ ಏನಾಯ್ತದೆ, ಯಾವಾಗಲೂ ಸದಾ ನಮ್ಮನ್ನು ಭಯ ಕಾಡ್ತದೆ. ಎದ್ರ ಭಯ? ಮೃತ್ಯುವಿನ ಭಯ, ಸಾವಿನ ಭಯ. ಗೊತ್ತಿದ್ದೋ ಗೊತ್ತಿಲ್ದೋ ಈಗ ನೋಡಿ, ನಮ್ಗೆ ಆಯುಷ್ ಮುಗಿತಾ ಹೋಗ್ತಾ ಇದೆ, ನಾವು ಮುದುಕರಾಗ್ಲಿಕ್ಕತ್ತೇವೆ, ನಮ್ಗೆ ಚಸ್ಮಾ ಬಂದಿದೆ, ಕಣ್ಣು ಕಾಣದಂಗ ಆಗ್ತದೆ, ಬಿಳಿ ಕೂದಲಾಗ್ತಾವ. ನಮ್ಮ ಇಂದ್ರಿಯಗಳೆಲ್ಲ ಏನಾಗ್ತಾವ? ಸೆನ್ಸಿಟಿವ್ನೆಸ್ ಕಳ್ಕೊಳ್ತಾ ಹೋಗ್ತಾವ, ಕಮ್ಮಿ ಆಗ್ತಾ ಹೋಗ್ತಾವ. ನಮ್ಗೆ ಬ್ಯಾಡ್ ಅಂದ್ರೂ ಬೇಕಂದ್ರೂ ಕೂಡ ಬಿಡೋದು, ಬ್ಯಾಡ್ ಅಂದ್ರೂ ಕೂಡ ಬಿಡೋದು. ಪರಮಾತ್ಮ ಏನ್ ಮಾಡ್ತಾನೆ? ಕಟ್ ಮಾಡ್ತಾ ಹೋಗ್ತಾರೆ.
ಹಿಂಗ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಮನಸ್ಸು ಪವಿತ್ರ ಆಗ್ತದ. ಒಳಗಿಂದ ಒಳಗ ಇಮ್ಯುನಿಟಿ ಪವರ್ ಏನು ಶಕ್ತಿ ಬರ್ತದ. ಅದಕ್ಕೆ ಪ್ರಾರ್ಥನೆಯಿಂದ ನಾವು ಏನ್ ಮಾಡ್ಬೇಕು, ನಮ್ಮ ಪ್ರಾರ್ಥನೆಯಿಂದ ನಮ್ಮ ಬುದ್ಧಿ ಹೆಚ್ಚಿಗೆ ಆಗ್ತದ. ಪ್ರಾರ್ಥನೆಯಿಂದ ನಮ್ಮ ಸಂಬಂಧ ಜೋಡಿಸ್ತದೆ. ಇದರಿಂದ ಸಂಬಂಧ ಜೋಡಿಸ್ತದೆ, ನಾವು ಯಾವಾಗ ಪ್ರಾರ್ಥನೆ ಮಾಡ್ಲಿಕ್ಕತ್ತೇವೆ ಭಗವಾನನ ಜೊತೆಗೆ ನಮ್ಮ ಸಂಬಂಧ ವೃದ್ಧಿ ಆಗ್ತದೆ. ನಾವು ಮಜಾಕದಲ್ಲಿನೂ ಕೂಡ ಮಜಾ ಮಾಡ್ಲಿಕ್ಕತ್ತೇವೆ, ಮಜಾಕದಲ್ಲಿನೂ ಕೂಡ ಜಲ್ದಿ ಬಾಜಿ ಒಳಗನು ಕೂಡ ನಾವು ಭಗವಾನಿನಿಗೆ ಹೇಳಿದರೆ ಮೈ ಆಪ್ಕನು ಅಂದ್ರೆ ನಾನು ನಿನ್ನವ ಅಂತ ಹೇಳಿದ್ರೆ ಸಾಕು, ಠಾಕೂರ್ ಏನ್ ಮಾಡ್ತಾರೆ, ನಮ್ಮನ್ನು ನಮಗಾಗಿ ಅವ್ರು ಏನ್ ಮಾಡಿಬಿಡ್ತಾರೆ, ಖರೀದಿಯಾಗಿ ಹೋಗ್ಬಿಡ್ತಾರಂತೆ. ನೋಡಿ, ನಾವು ಭಗವಾನನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಆಗ್ತದ. ನಾವ್ ಹೇಳ್ತೇವೆ ನನ್ನ ಹತ್ರ ಹಣ ಇದೆ, ನನ್ನ ಕಡೆಗೆ ಇಷ್ಟು ಹಣ ಇದೆ, ಬ್ಯಾಂಕ್ನಾಗ ಇಷ್ಟು ಬ್ಯಾಲೆನ್ಸ್ ಐತೆ. ಭಗವಾನ್ ಹೇಳ್ತಾರೆ ನನ್ನ ಹತ್ತಿರ ಲಕ್ಷ್ಮಿ ಇದ್ದಾಳೆ, ನಾನು ಲಕ್ಷ್ಮೀಪತಿ. ನಾವು ಹೇಳ್ತೇವೆ ನಾನು ಸುಂದರವಾದ ವ್ಯಕ್ತಿ, ಇಷ್ಟೊಂದು ಸುಂದರವಾದ ಮಿಸ್ಟರ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಅಂತ ಹೇಳ್ತೇವೆ. ಭಗವಾನ್ ಹೇಳ್ತಾರೆ ನನ್ನ ಹತ್ರ ರಾಧಾರಾಣಿ ಇದ್ದಾಳೆ, ರಾಧಾರಾಣಿಯ ಕಾಲಿನ ಪಾದದ ಬೆರಳಿನ ಉಗುರಿನ ತುದಿಗಿರು ಕೂಡ ನೀವು ಹೋಲುವುದಿಲ್ಲ. ನಾನು ಇಷ್ಟೊಂದು ಫೇಮಸ್, ನಾನು ಪ್ರಸಿದ್ಧವಾದ ವ್ಯಕ್ತಿ ಅಂತ ನಾವು ಹೇಳಿದ್ರೆ ಭಗವಾನ್ ಹೇಳ್ತಾನೆ ಏನು, ಪಾತಾಳದ ಹಿಡ್ಕೊಂಡು ಅಂದ್ರೆ ಮೂಜಗ ಅಂದ್ರೆ 3 ಜಗತ್ತಿಗೂ ನಾನೇ ಪ್ರಸಿದ್ಧ, ನೀವೆಲ್ಲಿದ್ದೀರಿ ಅಂತ. ನಾನು ಶಕ್ತಿಶಾಲಿ, ಇಷ್ಟೊಂದು ಬಲವಾನ್ ಅಂತ. ಮೊಹಮ್ಮದಲ್ಲಿ ಅಂತಿದ್ದ ಬಾಕ್ಸರ್, ಅವ ಹೇಳ್ತಿದ್ದ ಐ ಆಮ್ ದಿ ಗಾಡ್ ಅಂತ. ಅವ ಹೇಳ ನಾನು ಅಷ್ಟೊಂದು ಶಕ್ತಿವಾದನೆ, ನಾನೇ ದೇವರು ಅನ್ನುವಂಥದ್ದು ಅವನದೊಂದು ಇದಿತ್ತು, ಸ್ಲೋಗನ್ ಇತ್ತು. ಸ್ವಲ್ಪ ದಿವಸ ಆದ್ಮೇಲೆ ಅವನಿಗೆ ಈ ಅಥ್ಲೆಟಿಕ್ಸ್ ಇದು ಒಲಿಂಪಿಕ್ ದೀಪ ಹಚ್ಚಿ ಅವನ ದೀಪನೇ ಎತ್ತಿ ಹಿಡಿಲಿಕ್ಕೆ ಅವನ ಕೈಲಿ ಆಗ್ತಾ ಇರ್ಲಿಲ್ಲ. ಅದು ಮತ್ತೊಬ್ರು ಅವ್ರ ಕೈ ಮೇಲೆ ಎತ್ತಿ ಹಿಡಿದಿದ್ರು. ಐ ಎಮ್ ದಿ ಗ್ರೇಟ್ ಅಂತ ಹೇಳ್ದವ, ಐ ಎಮ್ ದಿ ಭಗವಾನ್ ಅಂತ ಹೇಳ್ದವ ಮೊಹಮ್ಮದಲ್ಲಿ. ಅವನ ಕೈ ಕೂಡ ತನ್ನ ಕೈಯನ್ನು ತಾನು ಎತ್ತಿ ಹಿಡಿಲಿಕ್ಕೆ ಆಗ್ಲಿಲ್ಲ. ಈ ಜಗತ್ತಿನೊಳಗೆ ನಾವೆಲ್ಲ ಭಗವಾನ್ ಅಂತ ಹೇಳ್ತಾ ಇದ್ದೀವಿ, ಅದೆಲ್ಲ ಬಕ್ವಾಸ್. ನಾವು ಭಗವಾನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಾನ್ ಅನ್ನೋರು ಇದ್ದಾರೆ, ಅವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ನಾನು ಶಕ್ತಿಶಾಲಿ ಅಂದಾಗ ಭಗವಾನ್ ಹೇಳ್ತಾನೆ, ನಾನು 7 ವರ್ಷದೊಳಗಿದ್ದಾಗ ಅದು ನನ್ನ ಎಡಗೈಯಿಂದ ಗೋವರ್ಧನ ಪರ್ವತನ ಎತ್ತಿ ಹಿಡಿದಿದ್ದೆ ಅಂತ. ನಾನು ಮಹಾನ್ ವೈರಾಗಿ ಮತ್ತು ನಾನು ಮಹಾನ್ ತ್ಯಾಗಿ ಅಂತ ಹೇಳ್ಕೊಂಡ್ರೆ ನಾವು ಉಪವಾಸ ಮಾಡ್ತೇವೆ, ಏಕಾದಶಿ, ನಾವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಥವಾ ಕಾಂದ ಲಸನ್ ತಿನ್ನುವುದಿಲ್ಲ. ಕೃಷ್ಣ ಏನ್ ಹೇಳ್ತಾನ, 16,108 ರಾಣಿಯರನ್ನು ಬಿಟ್ಟು ನಾವು ವೈರಾಗ್ಯದಿಂದ ಇದ್ದೇನೆ. ನಾವೇನದೀವಿ, ಬರೀ ಒಂದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬಿಟ್ಟಿರೋದಕ್ಕೆ ನಾವು ವೈರಾಗ್ಯ ಅನ್ಕೊಂಡಿದ್ವಿ, ತ್ಯಾಗಿ ಅನ್ಕೊಂಡಿದ್ದೀವಿ. ಭಗವಾನ್ ಅಷ್ಟೊಂದು ರಾಣಿಯರಿದ್ರು ಕೂಡ ಅವ್ರ ರಾಣಿಯರಿಂದ ದೂರ ಇರ್ತಾರೆ, ತ್ಯಾಗಿ ಆಗಿದ್ದಾನೆ. ಮತ್ತೆ ಆಗ ನಾವೆಂತ ತ್ಯಾಗಿ? ನಮಗಿಂತ ಭಗವಾನನಲ್ಲಿ ಎಲ್ಲ ಜಾಸ್ತಿನೇ ಇದೆ. ಜಾಸ್ತಿ ಅಂದ್ರೆ ಅನ್ಯೂಮರಬಲ್, ಅನ್ಲಿಮಿಟೆಡ್ ಪ್ರಮಾಣದಲ್ಲಿ. ಅವನ್ನ ನಾವು ಇಂಪ್ರೆಸ್ ಮಾಡೋದು ಹೇಗೆ? ಇಂಪ್ರೆಸ್ ಮಾಡೋಲಿಕ್ಕೆ ಒಂದೇ ಒಂದು ಮಾರ್ಗ ಅಂದ್ರೆ ಏನಪ್ಪಾ ಅಂದ್ರೆ ಪ್ರಾರ್ಥನೆ. ನಮ್ರವಾಗಿ ಪ್ರಾರ್ಥನೆ ಮಾಡೋದು, ಹಂಬಲಾಗಿ ಪ್ರಾರ್ಥನೆ ಮಾಡೋದು. ಈಗ ನಾವು ಯಾರಿಗಾದ್ರೂ ನಮ್ಮ ಮನಸ್ಸಿನ ವಿಚಾರ ಹೇಳ್ಬೇಕಂದ್ರೆ ಏನಾಗ್ತದೆ, ಇವ ನಮ್ಮ ಒಳಗಿನ ಮನಸ್ಸಿನ ವಿಚಾರ ಅವ್ನಿಗೆ ಹೇಳಿದ್ರೆ ಮತ್ತೊಬ್ರು ಮುಂದೆ ಹೇಳ್ತಾನಂತೆ. ನಾನು ನಮ್ಮ ಫ್ರೆಂಡ್ಸ್ ಮುಂದೆ ಹೇಳ್ದ, ನಮ್ಮ ಫ್ರೆಂಡ್ ಅವನ ಫ್ರೆಂಡ್ಗೆ ಹೇಳ್ದ, ಅವನ ಫ್ರೆಂಡ್ಗೆ ಹೇಳ್ದ, ಅವನ ಫ್ರೆಂಡ್, ನಮ್ದೆಲ್ಲ ಜಗತ್ ಜಾಹೀರಾಗ್ಬಿಡ್ತದೆ. ನಮ್ಮೆಲ್ಲ ವೀಕ್ನೆಸ್ ಪಾಯಿಂಟ್ಸ್ ಎಲ್ಲ ಹೊರಗಿನ ಜಗತ್ತಿಗೆಲ್ಲ ಗೊತ್ತಾಗ್ತತಿ ಅಂತ. ಆದ್ರೆ ಭಗವಾನ್ ಒಳ್ಳೆ ಡಾಕ್ಟರ್, ಒಳ್ಳೆ ಸೈಕಾಟ್ರಿಕ್, ಅವರು ಒಳ್ಳೆ ಡಾಕ್ಟರ್, ಒಳ್ಳೆ ಫಿಸಿಷಿಯನ್, ವಾಟ್ ಎವರ್ ಇಟ್, ಎಂಥದೇ ಆಗ್ಲಿ ಅವರು ಒಳ್ಳೆ ಡಾಕ್ಟರ್. ಅವ್ರ ಮುಂದೆ ಹೋಗಿ ಮನಸ್ಸೋ ಬಿಚ್ಚಿ ನಿಮ್ದು ಹೇಳ್ಬೋದು. ಮನಸ್ಸಿನಲ್ಲಿ ಇರುವಂಥದ್ದನ್ನು ಎಲ್ಲವನ್ನು ಬಿಚ್ಚಿ ಹೇಳ್ಬೋದು. ಎಲ್ಲ ಸೀಕ್ರೆಟ್ನು ಕೂಡ ಭಗವಾನ್ ಮುಂದೆ ಹೇಳ್ಬೋದು. ಆ ಸೀಕ್ರೆಟ್ ಯಾರ ಮುಂದೂ ಹೇಳೋದಿಲ್ಲ ಭಗವಾನ್. ನೀವು ನೋಡಿ, ಭಗವಾನಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಭಗವಾನ್ ನಾ ಇದನ್ನ ತಪ್ಪು ಮಾಡಿದ್ದೇನೆ, ನಾ ಇದನ್ನ ಮಾಡಿದ್ದೇನೆ, ಅದನ್ನ ಮಾಡಿದ್ದೇನೆ ಅಂತ ಕ್ಷಮಿಸು, ಹಾಗೆ ಹೀಗೆ ಅಂತ ನಾವು ಬೇಡ್ಕೊಳ್ತೀವಿ. ಪ್ರಾರ್ಥನೆ ಮಾಡ್ಬೇಕಲ್ಲ.
ಯಾವಾಗ ನಾವು ಭಗವಾನ್ ಮುಂದೆ ಪ್ರಾರ್ಥನೆ ಮಾಡ್ಲಿಕ್ಕತ್ತೇವೆ ಭಗವಾನ್ ಆ ವಿಷಯಗಳನ್ನು ಮತ್ತೊಬ್ಬರಿಗೆ ಯಾರಿಗೂ ಹೇಳುದಿಲ್ಲ, ಅದನ್ನ ಅಷ್ಟು ಗೌಪ್ಯವಾಗಿರ್ತಾರೆ. ಅದನ್ನ ನಾವು ಗೌಪ್ಯತೆನೆ ಇಡ್ಲಿಕ್ಕಾಗುದಿಲ್ಲ, ಹಿಡಿಲಿಕ್ಕಾಗುದಿಲ್ಲ. ಯಾವಾಗ ನಾವು ಭಗವಾನ್ ಮುಂದೆ ನಿರ್ಲಜ್ಜವಾಗಿ ಹೇಳ್ತೇವೆ ಅವಾಗ ನಮ್ಮ ಮನಸ್ಸು ಹಗರ ಆಗ್ಲಿಕ್ಕತ್ತದ, ಸರಳ ಆಗ್ತದೆ. ಆದ್ರಿಂದ ಬಾರಿ ಬಾರಿ ಮೇಲಿಂದ ಮೇಲೆ ಭಗವಾನಿಗೆ ನಾವು ಪ್ರಾರ್ಥನೆ ಮಾಡ್ಬೇಕು. ಭಗವಾನ್ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಾರೆ. ಸಣ್ಣ ಸಣ್ಣ ವಿಷಯದ ಬಗ್ಗೆನೂ ಅವ್ರಿಗೆ ಕಾಳಜಿ ಉಂಟು. ಒಮ್ಮೆ ಬೃಂದಾವನದಲ್ಲಿ ವೃಷಭ ಗೋಪ ಗ್ವಾಲ್ ಬಾಲಕರಲ್ಲಿ ಒಬ್ಬನ ಹೆಸರು ವೃಷಭ ಅಂತ, ಅವನ ಹೆಸರು. ಅವರು ಓಡಾಟ ಆಟ ಆಡ್ಲಿಕ್ಕತ್ತಿದ್ರು. ಕೃಷ್ಣ ಅವರೆಲ್ಲ ಓಡ್ತಾ ಇದ್ರು ಕಾಡಿನಲ್ಲಿ. ಹಿಂಗೆ ಓಡ್ತಾ ಇರ್ಬೇಕಾದ್ರೆ ಗಂಟಿಗಳು ಒಂದು ಕಡೆಗೆ ಅವನಿಗೆ ಪರಿಚಿಬಿಟ್ಟದು. ಯಾರಿಗೆ? ಋಷಭನಿಗೆ ಪರಿಚಿತ್ತು. ಆದ್ರೆ ಅವನ್ ಪರಿಚಿತ ಗೊತ್ತೇ ಇಲ್ಲ. ಆಟದಲ್ಲಿ ಈ ಮಕ್ಕಳು ನೋಡ್ರಿ, ಮನೆಯೊಳಗೆ ನೀವು ನೋಡಿರ್ಬೋದು, ನೀವು ಆಟ ಆಡ್ಬೇಕಾದ್ರೆ ಮಗು ಎಲ್ಲ ಮಕ್ಕಳೆಲ್ಲ ಬಿದ್ದಿರ್ತಾವ, ಬಿದ್ದು ಕಾಲು ಹೊಡ್ಕೊಂಡಿರ್ತಾವ. ಆದ್ರೂ ಕೂಡ ಅದನ್ನು ಆ ನೋವು ಇದ್ರು ಕೂಡ, ರಕ್ತ ಸೋರ್ತಿದ್ರು ಕೂಡ ಆಟ ಆಡೋದ್ರಾಗಿನ ವಿಚಾರ ಇರ್ತದೆ. ಬೇರೆದವ್ರು ಯಾರು ನೋಡಿ, ಈ ಕಾಲು ಏನ್ ಮಾಡ್ಕೊಂಡೆ ನೀನು, ಏನಾಗಿದೆ ನನಗೆ ಕಾಲಿಗೆ, ನೋಡಲ್ಲ ಏನು ರಕ್ತ ಸೋರ್ತದ, ಹೌದಾ ನನ್ನ ಕಾಲ ಯಾವಾಗ ರಕ್ತ ಸೋರ್ತದ ಅನ್ನೋದು ಗೊತ್ತಾನೋ, ಈಗ ನೋವಾಗ್ಲಿಕ್ಕೆ. ಅಲ್ಲಿವರೆಗೆ ಆಟದಲ್ಲೇ ಮಗ್ನ ಆಗಿಬಿಟ್ಟಿದ್ರು. ಯಾವಾಗ ಆನಂದ ಅನ್ನೋದು ಇರ್ತೈತಿ, ಆನಂದದೊಳಗ ಏನಾದ್ರೂ ಕೂಡ ನಮಗೆ ನೋವು ಕಂಡು ಬರೋದಿಲ್ಲ. ಆದ್ರೆ ಕೃಷ್ಣ ಅದನ್ನೆಲ್ಲನೂ ಅಬ್ಸರ್ವ್ ಮಾಡ್ತಾನ. ಕೃಷ್ಣ ಅವನ ವೃಷಭನ ನಿಲ್ಸಿದ. ನಿಂತ್ಕೋ, ನಿನಗೆ ಇಲ್ಲ ಒಂದು ಕಂಟಿ ಪರಿಚಯ ಇದೆ, ಹರ್ಕೊಂಡಿದೆ. ಇವನಿಗೆ ನನಗೇನು ಗೊತ್ತಿಲ್ಲ, ನನ್ನ ನೋವೇ ಇಲ್ಲ, ಬಿಡು ಹೋಲಿ ಅಂದ. ಇಲ್ಲ ನಿಂತ್ಕೊಂತ ಅಲ್ಲೇ ಸಿಕ್ಕಿರುವಂತ ಔಷಧಿ ಎಲೆಗಳನ್ನ ತಂದು ಭಗವಾನ್ ಏನ್ ಮಾಡಿದ್ರು, ತಮ್ಮ ಕೈಯಿಂದ ಹೊಸದು ಅದರ ರಸ ತೆಗೆದು ಅವರಿಗೆ ಟ್ರೀಟ್ ಮಾಡ್ತಾರೆ. ಅಂದ್ರೆ ಸಣ್ಣ ವಿಷಯನೂ ಕೂಡ ಪರಮಾತ್ಮ ದೃಷ್ಟಿ ಹರಿಸ್ತಾರೆ. ಅದಕ್ಕೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಯಾರ ಕಣ್ಣಿನೊಳಗೆ ದೊಡ್ಡವ್ರು ಅನ್ನಿಸ್ಕೊಳಕ್ ಪ್ರಯತ್ನ ಪಡ್ತಾ ಇದ್ವಿ. ಬೇರೆ ನಮ್ಗೆ ಗುರುತಿಸ್ಲಿ, ನಾನು ಮಂಗಳಾರತಿ ಆಡ್ತೇನೆ, ನಾನು ಒಳ್ಳೆ ಹೂವಿನ ಹಾರ ತಯಾರು ಮಾಡ್ತೇನೆ, ನಾನು ಆ ಭಗವಾನಿಗೆ ಒಳ್ಳೆ ಸಜಾವಟ್ ಮಾಡ್ತೇನೆ, ಕೀರ್ತನೆ ಮಾಡ್ತೇನೆ, ಮೃದಂಗ ಬರೆಸ್ತೇನೆ, ಒಳ್ಳೆ ಲೆಕ್ಚರ್ ಕೊಡ್ತೇನೆ ಅಂತ ಹೇಳ್ಬಿಟ್ಟು ನಾವು ಇಂಪ್ರೆಸ್ ಮಾಡ್ಲಿಕ್ಕೆ ನೋಡ್ತೇವೆ ಬೇರೆದವನು. ಅಂದ್ರ ಜಗತ್ತಿನ ಕಣ್ಣಿನೊಳಗೆ ನಾವು ಎಷ್ಟು ದೊಡ್ಡವರದೇವನ್ನ ತೋರ್ಸೋಕ್ಕಿಂತ ಪರಮಾತ್ಮ ಭಗವಾನನ ಕಣ್ಣಿನಲ್ಲಿ ನಾವು ಎಷ್ಟು ದೊಡ್ಡವರದೇವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಪರಮಾತ್ಮನ ಕಣ್ಣಿನಲ್ಲಿ ನಾವು ಗುರುತಿಸ್ತೀವೋ ಇಲ್ಲೋ ಅದು ಗೊತ್ತಿರ್ಬೇಕು. ಆದ್ರೆ ಭೌತಿಕ ಜಗತ್ತಿನೊಳಗಿರೋರನ್ನ ನಮ್ಗೆ ಗುರುತಿಸ್ಲಿ ಅಂತ ನಾವು ನೋಡ್ಲಿಕ್ಕತ್ತೀವಿ, ಇಂಪ್ರೆಸ್ ಮಾಡ್ಲಿಕ್ಕೆ ನೋಡ್ಲಿಕ್ಕತ್ತೀವಿ. ಒಂದು ಸಿಟಿ ಒಳಗ ಒಂದು ಅಪಾರ್ಟ್ಮೆಂಟಿಗೆ ಒಬ್ಬ ವ್ಯಕ್ತಿ ಅಜ್ಜ ಬಂದ ಕೂಡಲೇ ಎಲ್ಲ ಸಾಮಾನೆಲ್ಲ ಶಿಫ್ಟ್ ಮಾಡಿ ಹೊರಗಡೆ ಒಂದಿಟ್ಟು ಹಂಗ ನೋಡ್ಲಿಕ್ಕಂತ ಹಿಂಗೆ ಬಂದ್ರು. ಆ ಕಟ್ಟೆ ಮೇಲೆ ಕೂತಿರುವಂತ ಇನ್ನೊಬ್ರು ಹಿರಿಯರು ಹೇಳಿದ್ರು, ಯಾಕ್ರಿ ಇಲ್ಲಿಗೆ ಯಾಕೆ ಬಂದ್ರಿ, ನೀವು ಇಲ್ಲಿಗೆ ಯಾಕೆ ಶಿಫ್ಟ್ ಆದ್ರಿ, ಯಾಕೆ ಏನಾಯ್ತು? ಅಯ್ಯೋ ಇಲ್ಲಿ ಮಕ್ಕಳದ್ದು ಒಳ್ಳೆ ಕಾಟ, ಯಾವಾಗ್ಲೂ ಕ್ರಿಕೆಟ್ ಆಡ್ತಾನೆ ಇರ್ತಾರೆ, ವಿಂಡೋಸ್ ಗ್ಲಾಸ್ನೆಲ್ಲ ಒಡೆದು ಹಾಕ್ತಾರೆ, ಎಲ್ಲ ರಂಪ ಮಾಡ್ತಾರೆ, ಹಾಗೆ ಹೀಗೆ ಅಂತ. ನೀವು ಬರಬಾರ್ದಾಗಿತ್ತು, ನೀವು ಬಂದಿದ್ದು ತಪ್ಪಾಯ್ತು. ಇಷ್ಟೇನಾ? ಮತ್ತೆ ಇಷ್ಟೇನಂತಿರಲ್ಲ, ಏನವ್ರು ಸೈತಾನಿ ರಾಕ್ಷಸರ ಜೊತೆ ಹುಡುಗರು ಓಡಾಡ್ತಾರೆ, ಎಲ್ಲ ಗದ್ದಲ ಮಾಡ್ತಾರೆ, ಹಾಗೆ ಹೀಗೆ ಅಂತ ಮನೆ ಕಂಪ್ಲೇಂಟ್. ಹೌದಾ, ಸರಿ, ನಾನು ಅವ್ರಿಗೆ 15 ದಿನದಲ್ಲಿ ಕ್ರಿಕೆಟ್ ಅನ್ನು ಬಿಡಿಸ್ತೀನಿ. 15 ದಿನ ನಾವು ಇಲ್ಲೊಡೆ ಈಗ 10-20 ವರ್ಷ ಆಯ್ತು ನಾವು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ, ಎಂಥದಾಗಿಲ್ಲ, ನೀನೇನು ಬಂದು 15 ದಿನದಾಗ ಮಾಡ್ತೀಯ, ನೋಡೋಣ, ಚಾಲೆಂಜ್ ಮಾಡ್ತೀನಿ ನಾನು. ಹೌದಾ, ಮಾಡ್ತೇವ್ರು, ನೋಡೋಣ. ಅಜ್ಜ ಒಳ್ಳೆ ಹುಷಾರಿದ್ದ, ಹೋದ ಹುಡುಗರು ಗುಂಪಿನಲ್ಲಿ ಹೋಗಿ ಬಿಟ್ಟು ಹೇಳ್ತಾನೆ, ನೋಡು ಕ್ರಿಕೆಟ್ ಅಂದ್ರೆ ನನಗೂ ಬಹಳ ಇಷ್ಟ, ನೀವೆಲ್ಲ ಕ್ರಿಕೆಟ್ ಆಡ್ರಿ ಬಹಳ ಖುಷಿ ಆಗ್ತದೆ ನನಗೆ ಅಂತ. ಫಸ್ಟ್ನೇ ದಿನ ಹೇಳ್ದ, ಆಯ್ತು ಅಂದ್. ಹುಡುಗರು ಆಟ ಆಡ್ತಾ ಇದ್ರು. ಎರಡನೇ ದಿನ ಬಂದು ಒಂದು 100 ರೂಪಾಯಿ ಕೊಟ್ಟ, ನೀವು ಕ್ರಿಕೆಟ್ ಆಡ್ರಿ, ಮುಂದುವರ್ಸ್ರೆ, ಒಳ್ಳೆ ಆಡ್ತಾ ಇದ್ರಿ ನೀವು, ಆಡ್ರಿ ಅಂದ್. ಕ್ರಿಕೆಟ್ 100 ರೂಪಾಯಿ ಇಸ್ಕೊಂಡ್ರು. ಹುಡುಗರು ಕ್ರಿಕೆಟ್ ಆಡಿದ್ರು, ಎಲ್ಲ ಕಡೆ ಗದ್ದಲ ಹಾಕಿದ್ರು, ಓಡಾಡಿದ್ರು, ಹೋದ್ರು. ಎರಡನೇ ದಿನ 200 ರೂಪಾಯಿ ಕೊಟ್ಟವ, ಆಟ ಆಡ್ರಿ, ಚಲೋತ್ನಾಗ ಆಡ್ರಿ, ಇನ್ನೂ ಆಡ್ರಿ ಕ್ರಿಕೆಟ್, ಒಳ್ಳೆ ಆಡ್ರಿ ಅಂತ. ಎಲ್ಲ ಮತ್ತೆ ಹುಡುಗರು ಮಕ್ಕಳು ಎಲ್ಲ ಆಟ ಆಡ್ಬೇಕಾದ್ರೆ ಮನಿ ಅಕ್ಕಪಕ್ಕ ಇರುವ ಗ್ಲಾಸ್ ಎಲ್ಲ ಹೊಡೆದು, ಆದ್ರೂ ಕೂಡ ಅವರೆಲ್ಲ ಬಂದು ಬೈಗಳ ಹೇಳ್ತಿದ್ರು. ಅಜ್ಜ ಏನ್ ಹೇಳ್ತಿದ್ದ, ಇಲ್ಲ ಅವ್ರು ಬೈತಾ ಇರ್ತಾರೆ, ನೋಡ್ರು ಆಡಿ. ಮಾರನೇ ದಿನ 300 ರೂಪಾಯಿ ಕೊಟ್ಟ, ಆದ್ರೂ ಮಾರನೇ ದಿನ 500, ಆದ್ರೂ ಮಾರನೇ ದಿನ 600, ಹಿಂಗ ರೊಕ್ಕ ಏರಿಸಿದ. ಒಂದು 15 ದಿನ ಆಯ್ತು. 15 ದಿನ ನಂತರ ಅವ ಏನ್ ಮಾಡಿದ,
ಬಂದವನ 10 ರೂಪಾಯಿ ಹಿಡ್ಕೊಂಬಂದ 10 ರೂಪಾಯಿ ಹಿಡ್ಕೊಂಬಂದು ಇವತ್ತ ನನ್ನ ಕಡೆಗೆ ರೊಕ್ಕಿಲ್ಲ, ದುಡ್ಡಿಲ್ಲ, ಇದು 10 ರೂಪಾಯಿ ತಗೊಳ್ಳಿ, ನೀವು ಕ್ರಿಕೆಟ್ ಆಡಿ. ನೀವು ಕ್ರಿಕೆಟ್ ಆಡೋದು ಬಹಳ ಖುಷಿ ಆಗ್ತದೆ, ನನಗೆ ಬಹಳ ಖುಷಿ ಆಗ್ತದೆ. ಹುಡುಗರಿ ಅಂದ್ರೆ ಬರೀ 10 ರೂಪಾಯಿಗೆ ನಾವು ಕ್ರಿಕೆಟ್ ಆಡೋದ ಸಾಧ್ಯ ಇಲ್ಲ. ಅದು ನಾವು ಆಡೋದೇ ಇಲ್ಲ ಇಲ್ಲಿ. ನೀವು ಹಂಗೆಲ್ಲ ಮಾಡ್ಬೇಡ್ರಿ, ನೀವು ಕ್ರಿಕೆಟ್ ಆಡ್ರಿ ನನ್ನ ಕಡೆಗೆ ಇರೋದು 10 ರೂಪಾಯಿ ಐತಿ ತಗೊಳ್ಳಿ. 10 ರೂಪಾಯಿಗೆ ನಾವು ಕ್ರಿಕೆಟ್ ಆಡೋದೇ ಇಲ್ಲ ಅಂತ. ಮಕ್ಕಳು ಏನ್ ಮಾಡ್ತಿದ್ರು, ಮೊದ್ಲ ತಮ್ಮ ಆನಂದದ ಸಲುವಾಗಿ ಕ್ರಿಕೆಟ್ ಆಡ್ತಾ ಇದ್ರು. ಇವ್ರು ಏನ್ ಅಜ್ಜ ಬಂದ ಆಮಿಷ ಹೊಟ್ಟಿದ, 100 ರೂಪಾಯಿ ಕೊಡ್ತಾ ಹೋದ, ಹೆಚ್ಚಿಗೆ ಮಾಡ್ತಾ ಹೋದ, ಅವರಲ್ಲೇ ಏನಾಗ್ಲಿದ್ದಕ್ಕೆ ನಾವು ಕ್ರಿಕೆಟ್ ಆಡೋದು ದುಡ್ಡಿಗೆ ಆಡ್ಲಿಕ್ಕೇವೆ ಅಂತ. ಎಷ್ಟು ದುಡ್ಡು ಕೊಡ್ತಾರೆ ಅಷ್ಟ್ರ ಮೇಲೆ ನಾವು ಕ್ರಿಕೆಟ್ ಆಡುದು ಅಂತ ಹಿಂಗ ಅನ್ಕೊಂಡ್ರು. ಅಂದ್ರ ಮೊದಲು ಏನ್ ಆಟ ಆಡ್ತಾ ಇದ್ರು ಅದು ಮರ್ತು ಹೋಗ್ಬಿಡ್ತು. 15 ದಿನ ಆದ್ಮೇಲೆ ಆಟ ನಿಂತು ಅವ್ರೇನ್ ಹಿಡಿದ್ರು, ನಾವು ಈ ಓಣಿ ಒಳಗೆ ಆಡೋದೇ ಇಲ್ಲ, ಈ ಸ್ಟೇಟ್ನಾಗ ಆಡೋದೇ ಇಲ್ಲ, ಇನ್ನೊಂದು ಸ್ಟೇಟ್ನಾಗ ಹೋಗಿ ಆಡ್ತೇವಂತ. ಇನ್ನೊಂದು ಸ್ಟೇಟ್ನಾಗ ಆಡ್ಲಿಕ್ಕೆ ಉಳಿದು ಎಲ್ಲ ಅಪಾರ್ಟ್ಮೆಂಟ್ ನಲ್ಲಿ ಇರುವಂತ ಹಿರಿಯರು ಅವರೆಲ್ಲ ಇದ್ರಲ್ಲ, ಕರೆ ನೀನು ಹೇಗೆ ನಿಲ್ಸಿದೆ, ಏನ್ ಮಾಡಿದ್ನಿ ಅಂತ ಕೇಳಿದ್ರು. ಅದೆಲ್ಲ ಟ್ರಿಕ್ ಬಿಡ ಮಾರೆ ಅಂತ ಹೇಳಿದ್ರು. ಏನ್ ಟ್ರಿಕ್ ಅಂತ, ಈಗ ಮಾಡಿದೆ ಅಂತ. ಅಂದ್ರ ಅವರ ಅಹಂಕಾರಕ್ಕೆ ಪೆಟ್ಟು ಬಿತ್ತು, ಮತ್ತೆ ಅವರ ಆನಂದಕವಾಗಿ ಆಡುವಂತ, ಆನಂದದ ಸಲುವಾಗಿ ಆಡುವಂತ ಆಟನ ಏನತ್ತಲ್ಲ ಈಗ ಮರೆತು ಹಣಕ್ಕಾಗಿ ಆಡ್ಲಿಕ್ಕತ್ತಿದ್ರು. ಹಂಗಾಗೋದ್ರಿಂದ ಅವ್ರು ಏನತಿ, ಈ ಓಣಿ ಬಿಟ್ಟು ಹೋಗ್ಲಿ, ಓಣಿ ಅಥವಾ ಈ ಸ್ಟ್ರೀಟ್ ಬಿಟ್ಟು ಹೋಗ್ಲಿಕ್ಕೆ ಆಯ್ತು. ಹಂಗ ನಾವು ಬಂದಿರೋದು ಎದಕ್ ಬಂದೀವಿ ಇಲ್ಲಿ, ಈ ಭೌತಿಕ ಜಗತ್ತು ನಾವ್ ಎದಕ್ ಬಂದಿದೀವಿ ಅದನ್ನು ಮರೆತು ನಾವೇನ್ ಮಾಡ್ಲಿಕ್ಕತ್ತೀವಿ, ಈಗ ಇನ್ನೊಂದು ಏನೋ ಮಾಡ್ತಾ ಕೂತಿದ್ದೀವಿ. ಹ್ಯೂಮನ್ ಲೈಫ್ ಇಂಪಾರ್ಟೆನ್ಸ್ ಏನೈತಲ್ಲ ಅವನ್ನ ಮರ್ತಿದ್ವಿ. BMW ಅಂತ. ಬಿ ಅಂದ್ರ ಬಾಡಿ, ಎಂ ಅಂದ್ರ ಮೈಂಡ್, W ಅಂದ್ರ ವಚನ, ವಾಚ. ಇವನ್ನ ಬಾಡಿ, ಮೈಂಡ್ ಮತ್ತು ನಮ್ಮ ವಚನಗಳ ಏನದವಲ್ಲ ಅದು ಎದಕ್ಕಾಗಿ ಉಪಯೋಗ ಆಗ್ಬೇಕು, ಭಗವಾನನ ಸಲುವಾಗಿ ಉಪಯೋಗ ಆಗ್ಬೇಕು. ಕಾಯ ವಾಚ ಮನಸ್ಸ ಪರಮಾತ್ಮನ ಸಲುವಾಗಿ ನಾವು ನಿರ್ಭರ ಆಗ್ಬೇಕು. ಆದ್ರೆ ನಾವು ಅದನ್ನ ಬಿಟ್ಬಿಟ್ಟಿದ್ದೀವಿ. ಬಿಟ್ಟು ಏನ್ ಮಾಡ್ಲಿಕ್ಕತ್ತೀವಿ, ಬೇರೆದನ್ನೇ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಗೋದಾವರಿ ತಟದಲ್ಲಿ ಒಬ್ರು ಭಕ್ತರಿದ್ರು. ಆ ಭಕ್ತರು ಏನಪ್ಪಾ ಅಂದ್ರೆ ಅವ್ರ ಕಡೆಗೆ ಎಂಥದೂ ಇಲ್ಲ, ಏನೂ ಇಲ್ಲ. ಪರಮಾತ್ಮನಿಗೆ ಅವ್ರು ಏನು ಬೋರಿ ಬೀಜನ ತಿನ್ನಿಸ್ಬೇಕು ಅನ್ನೋಂಥ ಆಸೆ. ಆದ್ರೆ ಅವರು ಬಹಳ ಬಡವರು, ಅವ್ರ ಹತ್ರ ಎಂಥದ್ದು ಹಣ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು, ಮನಸ್ಸಿನಲ್ಲಿ ಹಾಲು ತಮ್ಮಂದ್ರು, ಸಕ್ಕರೆ ತಮ್ಮಂದ್ರು, ಒಲೆ ಹೊತ್ತಿಸಿದ್ರು. ಸಕ್ಕರೆ ಪಾಯಸ ಮಾಡ್ಲಿಕ್ಕೆ ಒಲೆ ಮೇಲೆ ಇಟ್ರು. ಇದೆಲ್ಲ ಎದ್ರೊಳಗೆ ನಡಿಲಿಕ್ಕತ್ತೈತಿ, ಮನಸ್ಸಿನಲ್ಲೇ ನಡಿಲಿಕ್ಕತ್ತೈತಿ. ಒಲೆ ಮೇಲೆ ಇಟ್ರು, ಕಾಯ್ಲಿಕ್ಕತ್ತದ. ಪಾಯಸ ರೆಡಿ ಆಯ್ತು, ಗ್ಲಾಸ್ನಾಗ ಹಾಕಿದ್ರು. ಭಗವಾನನ ಮುಂದೆ ಅದನ್ನ ಭೋಗ ಇಟ್ಟಾಗ ಅವ್ರಿಗೆ ಒಂದು ಡೌಟ್ ಬಂತು, ಅಯ್ಯೋ ಇದು ಸರಿಯಾಗಿ ಬೆಂದಿದೆಯೋ ಇಲ್ಲೋ ಅಂತ, ಅಥವಾ ಬೆಂದಿದೆ ಇಲ್ಲೋ, ಹೀಟ್ ಇದೆ ಇಲ್ಲೋ ಅದು ಅಂತ ಬೆರಳು ಇಟ್ರು ಅದ್ರಾಗ. ಆಕ್ಚುಲಿ ನಾವು ಬೆರಳು ಇಡಬಾರ್ದು ಭಗವಾನನ ಒಂದು ಭೋಗದೊಳಗ. ಅವರು ಟೇಸ್ಟ್ ಮಾಡ್ಲಿಕ್ಕೆ ಇಟ್ರು. ಅವರು ಅವಾಗ ಅವ್ರು ಬೆರಳು ಸುಟ್ಟೋಯ್ತು. ಏನೂ ಇಲ್ಲ, ಬರೀ ಯೋಚನೆ ಮಾಡ್ತಾ ಇದಾರೆ. ಈಗ ಯೋಚನೆಯೊಳಗನ್ನ ಪರಮಾತ್ಮನ ಭೋಗ ತಯಾರು ಮಾಡಿದಾರೆ, ಭೋಗ ರೆಡಿ ಇಟ್ಟಾರ, ಅದನ್ನ ಟೇಸ್ಟ್ ಮಾಡ್ತಾ ಇದಾರೆ. ಇದೆ ಗರಂ ಇದೆ ಇವಲ್ಲ ಅಂತ ಇಟ್ಟಾಗ ಅವ್ರ ಬೆರಳು ಸುಟ್ಟೋಯ್ತಂತೆ. ಆ ಬೆರಳು ಸುಟ್ಟೋಯ್ತು ಅಂದ್ರೆ ಅದರ ಅರ್ಥ ಏನು, ನಿತಾಯಿ ಸೇವನಿ ಮಾತಾಜಿ ಅವರು ಒಂದು ಲೆಕ್ಚರ್ನಾಗ ಹೇಳ್ತಾರೆ. ಏನ್ ಹೇಳ್ತಾರಂದ್ರೆ, ನಾವು ಮಾನಸಿಕ ಪೂಜಾನು ಕೂಡ ಮಾಡಬಹುದು ಅಂತ. ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಅವ್ರು ಇಷ್ಟೊಂದು ಬಿಜಿ ಶೆಡ್ಯೂಲು, ಆ ಬಿಜಿ ಶೆಡ್ಯೂಲ್ನಲ್ಲಿ ದರ್ಶನಾರ್ಥಿ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅವ್ರು ಬೇರೆ ಕಡೆಗೆಲ್ಲ ಗಾಡಿ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರು ಏನನ್ನ ಯೋಚನೆ ಮಾಡ್ತಾರೆ ಅಂದ್ರೆ, ಮಾರ್ಕೆಟ್ನಲ್ಲಿ ಇರುವಂತ ಹೂವುಗಳು ಮಾರಾಟ ಮಾಡ್ತಿರ್ತಾರಲ್ಲ, ಅದು ನೋಡದಿರೋ ಕೂಡಲೇ ಅವ್ರು ಏನಂತಾರೆ, ಈ ಎಷ್ಟೇ ಎಲ್ಲ ಹೂಗಳು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರಂತ. ಅವ್ರ ಹೂವುಗಳನ್ನು ಇವರು ಅರ್ಪಣೆ ಮಾಡ್ತಾ ಇದ್ರು ಮನಸ್ಸಿನಲ್ಲಿ. ಅರ್ಪಣೆ ಮಾಡಿದಾಗ ಆ ಹೂವಿಗಿನೂ ಒಂದು ದೈನ್ಯತೆ ಬಂತು, ಕಿಮ್ಮತ್ ಬಂತು. ಆ ಮಾರಾಟ ಮಾಡುವಂತವ್ರು ಏನದ್ರಲ್ಲ, ಪರಮಾತ್ಮನ ಅರ್ಪಣೆ ಆಗಿರುವಂತ ಹೂವುಗಳನ್ನು, ಅದರ ಪ್ರಸಾದನ್ನ ಹಂಚಲಿಕ್ಕಂತ ಅವರಿಗೂ ಕೂಡ ಅದರ ಶಕ್ತಿ ಸಿಗ್ತದಂತ. ಅಂದ್ರೆ ಈ ರೀತಿನೂ ಕೂಡ ನಾವು ಪೂಜೆ ಮಾಡ್ಲಿಕ್ಕೆ ಆಗ್ತದೆ ಅಂತ. ಅಂದ್ರೆ ಅದರರ್ಥ ನಮ್ಮ ಕಡೆ ಎಲ್ಲ ಇದ್ದೂ ಕೂಡ ನಾವು ಪರಮಾತ್ಮನ ನಿನಗೆ ಅರ್ಪಣೆ ಆಗಲಿ ಅಂತ ಮನಸ್ಸಿನಿಗೆ ಪ್ರಾರ್ಥನೆ ಮಾಡೋದಲ್ಲ. ಒಬ್ಬವ
ಚುರುಮುರಿ ತಂಬರ್ಲಿಕ್ಕೆ ಹೋಯ್ದ. ಚುರುಮುರಿ ಮಂಡಕ್ಕಿ ಅಂತಾರೆ, ನಿಮ್ ಕಡೆಗೆ ಯಾವ ಭಾಷೆದಲ್ಲಿ ಏನ್ ಹೇಳ್ತಾರೆ ಅದನ್ನ ನೋಡ್ಕೊಂಡು, ಮಂಡಕ್ಕಿ ಅಥವಾ ಚುರುಮುರಿ, ಮುರಿ ಅಂತ, ಬೇಲ್ಪುರಿ. ಅದನ್ನ ತಂಬರ್ಲಿಕ್ಕೆ ಒಂದು ಪಾತ್ರೆ ತಗೊಂಡೋಗಿದ್ದ, ಅಗಲವಾದ ಪಾತ್ರೆ. ಅದ್ರೊಳಗ ಚುರುಮುರಿನ ಹಾಕಿಸ್ಕೊಂಡು ತಮ್ಮನ್ನ ತರಬೇಕಾದ್ರೆ ಜೋರಾಗಿ ಗಾಳಿ ಬೀಸ್ತು. ಗಾಳಿ ಬೀಸಿದಾಗ ಅಷ್ಟು ಚುರುಮುರಿ ಎಲ್ಲ ಮ್ಯಾಲೆ ಹಾರಿ ಹೋಗ್ಬಿಡು. ಹಾರಿ ಹೋದಾಗ ಇನ್ನೇನ್ ಮಾಡಬೇಕು, ಚುರುಮುರಿ ಇನ್ನು ವಾಪಸ್ ಏನು ಬರುದಲ್ಲ. ಅದಕ್ಕೆ ಅವ ಏನ್ ಹೇಳ್ತಾನ, ಭಗವಾನ್ ಇದೆಲ್ಲ ನಿನಗ ಅರ್ಪಣೆ ಆಗಿದ್ದಪ್ಪ, ಎಲ್ಲ ನಿನಗ ಸಿಕ್ಕಿದ್ದು, ನಿನಗ 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 ಅರ್ಪಣೆ ಮಾಡಿದ್ದೀವಿ. ಈ ರೀತಿ ಅರ್ಪಣೆ ಮಾಡೋದಲ್ಲ. ಯಾವಾಗ ನಮ್ಮಿಂದ ಕೈ ಜಾರಿ ಹೋತೋ ಭಗವಾನ್ ನಿನಗೆ ಸೇರಿದ್ದು ಅಂತ ಅಲ್ಲ. ಅದನ್ನ ಪರ್ಪಸ್ಲಿ ನಾವು ಭಗವಾನಿಗೆ ಅರ್ಪಣೆ ಮಾಡ್ಬೇಕು. ಹಾಳಾದ್ಮೇಲೆ, ಹಣ್ಣು ಹಾಳಾದ್ಮೇಲೆ ದೇವ್ರ ಮುಂದೆ ಹೋಗಿಡೋದಲ್ಲ. ಚಲೋ ಹಣ್ಣನ್ನ ತಂದು ದೇವ್ರ ಮುಂದೆ ಇಡ್ಬೇಕು, ಚಲೋ ಹೂವನ್ನ ನಾವು ದೇವ್ರ ಮುಂದೆ ಇಡ್ಬೇಕು. ಸಬ್ಸೆ ಒಳ್ಳೇದೇನಿರ್ತದಲ್ಲ, ಒಳ್ಳೆ ಇದಿರ್ತದಲ್ಲ, ಅದು ಪರಮಾತ್ಮಗೆ ಸೇರ್ಬೇಕಾಗಿದೆ. ಯಾಕಂದ್ರೆ ಈ ಇಡೀ ಜಗತ್ತು ಪರಮಾತ್ಮನದ್ದೇ, ಎಲ್ಲದು ಅವನದೇ, ಅವನಿಗೆ ಸೇರ್ಬೇಕಾಗಿದೆ. ಒಮ್ಮೆ ಚಂದ್ರಮತಿ ಅಂತ ಗೋಪಿ, ಸ್ವಲ್ಪ ವರಿಷ್ಠ ಗೋಪಿ, ಕೃಷ್ಣ ಏನ್ ಮಾಡಿದ, ಸಣ್ಣವ, ಅವಂಗ ಆಟ ಆಡಬೇಕಾಯ್ತು. ಆಟ ಆಡ್ಲಿಕ್ಕೆ ಆ ಚಂದ್ರಮತಿ ಕರ್ಲಿಕ್ಕತ್ತಾನ, ನೀ ಬಾ ನಾನು ನಿನ್ ಜೊತೆಗೆ ಆಟ ಆಡ್ತೇನಂತ. ನಿನಗೇನಿಗೇನು ಕೆಲಸ ಇಲ್ಲ ಹೋಗ ಅಂತ ಅವಳು ನೀರ್ ತರ್ಲಿಕ್ಕೆ ಬಿಂದಿಗೆ ಎತ್ಕೊಂಡು ಹೋಗ್ತಾ ಇದ್ದು. ಆ ಬಿಂದಿಗೆ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ನೋಡ್ತಿದ್ದೆ, ಕರೆದ್ರೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ಕೋಪ. ಅದಕ್ಕೆ ದಿನಾನು ಅವಳ ಗಡಿಗೆ ನೀರು ತುಂಬಿಕೊಂಡು ಬರ್ಬೇಕಾದ್ರೆ ಹಿಂದಿನಿಂದ ಕಲ್ಲು ಹೊಡಿತಿದ್ದ. ಅದಕ್ಕೆ ಬಿಂದಿಗೆಗೆ ಆಗಿನ ಟೈಮ್ನಲ್ಲಿ ಬಿಂದಿಗೆಗಳು, ಮಣ್ಣಿನ ಮಡಿಕೆಗಳನ್ನು ಜಾಸ್ತಿ ಉಪಯೋಗ ಮಾಡ್ತಾ ಇದ್ರು. ಇವಾಗೂ ಕೂಡ ಮಣ್ಣಿನ ಮಡಿಕೆಗಳನ್ನು ಯಾರು ಉಪಯೋಗ ಮಾಡ್ತಾರೆ ಅವರ ಆರೋಗ್ಯ ಒಳ್ಳೇದಿರ್ತದೆ. ಅದೇ ಕಾನ್ಸೆಪ್ಟಿನ ಸಲುವಾಗಿನ ಇವತ್ತಿನವರೆಗೂ ನಾವು ಜಗನ್ನಾಥಪುರಿಯಲ್ಲಿ ನೋಡ್ತೇವೆ 56 ಐಟಮ್ ಚಪ್ಪನ್ ಬೋಗಲ್ಲ, ಅವನ್ನೆಲ್ಲ ತಯಾರು ಮಾಡೋದು ಎದರಲ್ಲಿ ಮಾಡ್ತಾರೆ, ಹೊಸ ಗಡಿಗೆಯಲ್ಲೇ ತಯಾರು ಮಾಡ್ತಾರೆ. ಗಡಿಗೆಯಲ್ಲಿ ಇಡುವಂತ ಆಹಾರ ಕೆಡದನೆ ಬಹಳಷ್ಟು ಟೈಮ್ ತನಕ ಉಳಿತೈತೆ. ಇಲ್ಲ ನಾವು ಗಡಿಗೆ ಆಗಲಾರದಂತ ಬೇರೆ ಪಾತ್ರೆಗಳಲ್ಲಿ ಇಡ್ರಿ ಹಳಸಿ ಹೋಗ್ತದೆ. ಗಡಿಗೆಯಲ್ಲಿ ಮಾಡಿರುವಂತ ಆಹಾರ ಹಳಸೋದಿಲ್ಲ, ಹಾಳಾಗೋದಿಲ್ಲ. ಹಂಗ ಬಿಂದಿಗೆನ ಎತ್ಕೊಂಡು ಹೋಗ್ತಾ ಇದ್ರು, ನೀರ್ ತುಂಬ್ಕೊಂಡ್ ಬರ್ಬೇಕಾದ್ರೆ ಹಿಂದಿಂದ ಹೊಡಿತದ. ಆ ಹಿಂದಿಂದ ಹಿಂಗ್ ಹೊಡೆದಾಗ ಅದು ನೀರ್ ಕೆಳಗೆ ಬೀಳ್ತದಲ್ಲ, ಆ ನೀರ್ ಕೆಳಗೆ ಬೀಳೋದ್ ನೋಡಿ ಮಜಾ ತಗೊಂಡು ಚಪ್ಪಳ ಬಾರಿಸೋದು, ಹೇಗೆ ಹೊಡೆದೆ, ಒಳ್ಳೆ ಹೊಡೆದೆ ಅಂತ. ಅವಳೇನೈತಿ ಸಿಟ್ಟಿನಿಂದ ಕೋಪದಿಂದ ನೀರೆಲ್ಲ ಮೈಮೇಗ, ಗೋಪಿ ಮೈಮೇಗೆಲ್ಲ ಬೀಳ್ತಿತ್ತು. ಅದನ್ನೆಲ್ಲ ನೋಡಿ ಇವ್ರು ಮಜಾಕ್ ಮಾಡ್ತಾ ಇದ್ರು. ಬಿಂಡಿಗಿನ ಕೆಳಗಡೆ ಹೋಗೋದು ಇವರಿಗೆ ಬೈತಾ ಹೋಗ್ತಾ ಇದ್ರು. ಬೈಬೇಕಾದ್ರೆ ಇವ್ರು ಓಡಿ ಹೋಗ್ತಾ ಇದ್ರು, ಕೃಷ್ಣ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಇರೋರು. ಹಿಂಗ ದಿನಂಪ್ರತಿ ನಡೀತಾ ಇರ್ತದ. ಒಂದಿನ ಮತ್ತೆ ಚಂದ್ರಮತಿನಿ ಕರೀತಾನೆ, ಅವಳು ಬರುವುದೇ ಇಲ್ಲ. ಅವಳೇನ್ ಮಾಡ್ತಾಳೆ, ಈ ದಿನಾನಿ ಹಿಂಗ ಹೊಡಿತಾ ಇದ್ದಾರೆ ಅಂತ ಎಂತ ಮಾಡೋದು. ಅದಕ್ಕೆ ಮೆಟಲ್ ಕೊಡ, ಅಂದ್ರೆ ಮೆಟಲ್ನಿಂದ ಮಣ್ಣಿಂದ, ಅಂದ್ರೆ ಲೋಹದಿಂದ ಮಾಡಿರುವಂತ ಬಿಂದಿಗೆ ಅಥವಾ ಕೊಡ, ಅದಕ್ಕೆ ಮೇಲಿಂದ ಏನ್ ಮಾಡಿದಾಳೆ, ಮಣ್ಣಿನ ಒಂದು ಬಣ್ಣ ಹೊಡೆದಿದ್ದಾಳೆ, ಮಣ್ಣಿನ ಒಂದು ಕಲರ್ ಮಾಡಿದಾಳೆ. ಅದು ಬಿಂದಿಗೆ ನೋಡ್ಲಿಕ್ಕೆ ಏನ್ ಅನ್ಸದ, ಬಿಂದಿಗೆನ ಹೊತ್ಕೊಂಡು ಹೋಗ್ತಾ ಇದಾರಂತ. ಇವನು ಕಲ್ಲು ಹೋಗೋದ್ರು ಕೂಡ ಅದು ತೂತಾಗೋದಿಲ್ಲ ಅಂತ. ಈ ರೀತಿ ಪ್ಲಾನಿಂಗ್ ಮಾಡಿ ಚಂದ್ರಮತಿ ಅದನ್ನ ಎಂದ ಕೊಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಕೊಡ ತಗೊಂಡೋಗಿ ಯಮುನಾ ನದಿಯಲ್ಲಿ ನೀರು ತುಂಬಬೇಕು. ಅಲ್ಲಿ ಯಮುನಾ ನದಿಯಲ್ಲಿ ನೀರು ತುಂಬಿದ್ರೆ ಅದು ಏನಾಗ್ತದೆ, ಮಣ್ಣು ಹಚ್ಚಿರೋದೆಲ್ಲ ತೊಳೆದು ಹೋಗ್ತದೆ. ಅದಕ್ಕೆ ಏನೈತೆ, ಆ ಮಣ್ಣಿನ ಹಚ್ಚಿರುವಂತ ಬಿಂದಿಗೆನ ದಂಡಿಯಲ್ಲಿಟ್ಟು ಇನ್ನೊಂದು ಮಣ್ಣಿನ ಪಾತ್ರೆಯಿಂದ ನೀರನ್ನು ತುಂಬಿ ಅದರಲ್ಲಿ ತಮ್ಮಂದು ಹಾಕ್ತಾ ಇರ್ತಾರೆ. ಹಿಂಗ್ ಹಾಕ್ತಾ ಇರ್ಬೇಕಾದ್ರೆ ಕೃಷ್ಣ ಏನ್ ಮಾಡ್ತಾನ, ಅವಳೋಗಿ ನೀರು ತಂಬರ್ಲಿಕ್ಕೆ ಹೋಗಿರ್ತಾಳಲ್ಲ, ನೀರು ತಂಬರಕ ಇನ್ನೇನು ಒಳಗ ನದಿ ಒಳಗೆ ಹೋಗಿ ನೀರು ತುಂಬಬೇಕಾದ್ರೆ ಡುಬು 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 ಸೌಂಡ್ ಬರೋದು. ಆ ಟೈಮ್ನಾಗ ಇವ ಏನ್ ಮಾಡ್ತಾನೆ ಕೃಷ್ಣ, ಮೆಟಲ್ ಮಡಿಕೆ ಅಥವಾ ಬಿಂದಿಗೆ ಏನಿದೆ ಅದನ್ನೇನೈತಿ ಕಾಲಿನ ಜೋರಾಗಿ ಒದಿತಾರೆ. ಒದ್ದಾಗ ಅದನ್ನ ಯಮುನಾ ನದಿಯಲ್ಲಿ ತೇಲಿ ಹೋಗ್ಬಿಡ್ತದೆ. ತೇಲಿ ಹೋಗ್ತದ. ಹೊಳ್ಳಿ ಬಂದು ಇವಳು ನೋಡ್ಬೇಕಾದ್ರೆ ಅದನ್ನ
ಕೊಡಪಾನ ತೊಗೊಂಡಿದ್ದಾಳೆ, ನೀರಿನ ಬಿಂದಿಗೆನ ಎತ್ಕೊಂಡ್ಬಂದು ದಂಡಿಯಲ್ಲಿ ಹಿಂಗಿಟ್ಟು ಅದು ಇಲ್ಲಿದೆ ಎಲ್ಲಿ ಹೋಯ್ತಂತ ನೋಡಿ ಹಿಂಗ್ ತಿರುಗಿ ನೋಡ್ಬೇಕಾದ್ರೆ ಅದು ಅಲ್ಲೇ ಒದ್ದಿದ್ರಿಂದ ಅದು ಅಲ್ಲಿ ಅಡ್ ದೂರ ಹೋಗಿ ಬಿದ್ದಿತ್ತು. ಅದನ್ನ ಆ ಕಡೆ ಹಿಂಗ್ ನೋಡ್ಬೇಕಾದಾಗನ ಮತ್ತೆ ಹೊಳ್ಳಿ ಹಿಂಗ್ ಮರಡಿ ಈ ಕಡೆ ನೋಡೋದ್ರಾಗನ ಇಟ್ಟಿರುವಂತ ಬಿಂದಿಗೆ ಇತ್ತಲ್ಲ ಅದನ್ನು ಕೂಡ ಒದ್ದು ಬಿಟ್ಟದ ಯಾರು ಕೃಷ್ಣ. ಅಕ್ಕಿಕ್ಕು ಒದ್ದು ಗುಡ್ಲೇನ ಅದು ಕೂಡ ಹೋಗಿ ನೀರಿನಲ್ಲಿ ಹೋಗಿ ಬಿದ್ದು. ಅಯ್ಯೋ ಕೃಷ್ಣ, ಈ ರೀತಿ ಯಾಕೆ ಮಾಡ್ತಾ ಇದೀಯ ನೀನು ಅಂತ. ನನ್ನ ಮಡಿಕೆಗಳನ್ನೆಲ್ಲ ಹಾಳು ಮಾಡಿದೆ ಅಂತ ಕೃಷ್ಣ ಹೇಳ್ತಾನೆ. ತಿರುಗಿ ನೋಡು ಅಂತ ಯಮುನಾ ನದಿ ಕಡೆಗೆ ತಿರುಗಿ ನೋಡ್ತಾಳೆ. ಆ ಮಡಿಕೆಗಳಿಂದ ಒಂದು ದಿವ್ಯ ರೂಪ ಅಂದ್ರೆ ದಿವ್ಯ ಶರೀರಧಾರಿಗಳಾದವರು ಇಬ್ರು ಹೊರಗೆ ಬರ್ತಾರೆ. ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ನಮ್ಮನ್ನು ಮುಕ್ತ ಮಾಡಿದ್ರಿ ನೀವು ಅಂತ ಹೇಳಿಬಿಟ್ಟು ಅವರು ಭಗವದ್ಧಾಮಕ್ಕೆ ಹೊರಟು ಹೋಗ್ತಾರೆ. ಅದನ್ನ ನೋಡ್ತಾಳೆ ಚಂದ್ರಮತಿ. ಅಯ್ಯೋ ಇದು ಏನಿದು ಅಂತ ಅವಳಿಗೆ ಅರ್ಥನೇ ಆಗೋದಿಲ್ಲ. ಅಷ್ಟು ನಮ್ರ ಅಷ್ಟು ಸರಳವಾಗಿದ್ರು ಅವರು ಗೋಪಿಯರು ಅಂತ. ಇನ್ನೊಂದು ಕತೆ, ಮಥುರಾದಲ್ಲಿ ಮಥುರಾಕ ಇದು ಮಜ್ಜಿಗೆ ಹಾಲು ಬೆಣ್ಣೆ ಮಾರಾಟ ಮಾಡ್ಲಿಕ್ಕೆ ಅಂತ ಗಡಿಗೆಗಳನ್ನು ದೊಡ್ಡ ದೊಡ್ಡ ಗಡಿಗೆಗಳಿಂದ ತಗೊಂಡು ಹೋಗಿ ಮಾರಾಟ ಮಾಡಿ ವಾಪಸ್ಸು ಈಗ ವೃಂದಾವನ ಬರ್ತಾ ಇದ್ದಾರೆ. ಆದ್ರೆ ಅಜ್ಜ ಸೋತ್ ಹೋಗಿದ್ದಾನೆ. ಅವನೊಂದು ಕಡೆಗೆ ಗಡಿಗೆಗಳನ್ನಿಟ್ಟು ಕುತ್ಕೊಂಡಿದ್ದಾನೆ. ಸ್ವಲ್ಪ ಆರಾಮ್ ತಗೊಂಡು ಮುಂದೆ ಹೋಗ್ಬೇಕಂತ. ಇಲ್ಲಿ ಏನಾಗಲಿರ್ತದೆ, ಮನೆಯೊಳಗ ಕೃಷ್ಣ ಏನ್ ಮಾಡ್ತಾನೆ, ಬಹಳ ಕಿಡಿಗೇಡ್ತಾನೆ ಮಾಡ್ತಾ ಇದ್ದಾನೆ. ಬೇರೆ ಬೇರೆದವರು ಎಲ್ಲ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಬಂದು ಬೇರೆಯವ್ರ ಮನೆಯಲ್ಲಿ ಹೋಗಿ ಬೆಣ್ಣೆ ಕದ್ದಿದ್ದಾನೆ ಅಂತ. ನಮ್ಮ ಮನೆಯಲ್ಲಿ ಇಷ್ಟೊಂದು ಸುರಭಿ ಆಕಳಗಳದಾವು, ಇಷ್ಟೊಂದು ಒಳ್ಳೆ ಬೆಣ್ಣೆ ತೆಗಿತಾ ಇದ್ದಾನೆ, ಇಲ್ಲಿ ತಿನ್ನೋದು ಬಿಟ್ಟು ಮಂದಿ ಮನೆಯಲ್ಲಿ ಹೋಗಿ ಬೆಣ್ಣೆನ ಕದ್ದು ತಿನ್ನೋದು. ಕದ್ದು ತಿಂದು ಬರ್ತಾನೆ. ಬೇರೆ ಬೇರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರಭಾವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬೇರೆ ಗೋಪಿಯರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರೆಲ್ಲ ಕಂಪ್ಲೇಂಟ್ ನೋಡಿ 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 ಇವನಿಗೆ ಏನಾದ್ರು ಮಾಡಿ ಬುದ್ಧಿ ಕಲಿಸ್ಲೇಬೇಕು, ಇಲ್ಲಾಂದ್ರೆ ಇವನು ಹಾಳಾಗ್ತಾನಂತ. ಕೃಷ್ಣ ಹಾಳಾಗ್ತಾನಂತ. ಅವರಮ್ಮ ಯೋಚನೆ ಮಾಡ್ತಾರೆ, ಕೃಷ್ಣ ಹಾಳಾಗೋದಲ್ಲ, ಕೃಷ್ಣ ಎಲ್ಲದನ್ನೂ ಸರಿಪಡಿಸ್ತಾನೆ ಅಲ್ವಾ. ಹಾಗೆ ಕೃಷ್ಣನ ಕಂಪ್ಲೇಂಟ್ ಕೇಳಿಬಿಟ್ಟು ಇವತ್ತು ಇವನ್ ಕಟ್ಟಿ ಹಾಕ್ತೇನೆ ಅಂತ. ಅದಕ್ಕೆ ಅವ್ರಮ್ಮ ಏನ್ ಮಾಡಿದ್ಲು, ಎಲ್ಲಿದ್ದಾನಂತ ಹುಡುಕ್ಲಿಕ್ಕತ್ತಿದ್ರು. ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡು ದಂಡ ಹಿಡ್ಕೊಂಡು ಹುಡುಕ್ಲಿಕ್ಕತ್ತಾಳ. ಇವ ಏನ್ ಮಾಡಿದ, ಅಲ್ಲೇ ಅವ್ರ ಮನೆಯ ಅಡಿಗೆನ ಒಡೆದು ಹಾಕಿ ಅದ್ರ ಬೆಣ್ಣೆ ತಿಂದು ಅದನ್ನೆಲ್ಲ ಚೆಲ್ಲಿ ಅದನ್ನೆಲ್ಲ ಮಂಗೆಗಳಿಗೆಲ್ಲ ತಿನ್ನಿಸಿ ಮಂಗೆ ಮೂಗುತಿ ಎಲ್ಲ ಬೆಣ್ಣೆ ಮಯ ಆಗಿತ್ತು. ಕಂಬ ಮನಿ ಎಲ್ಲ ಬೆಣ್ಣೆ, ಎಲ್ಲ ಕಡೆಗೆ ಮಜ್ಜಿಗೆ ಮೊಸರು ಎಲ್ಲ ಬಿದ್ದೋಗಿದೆ. ಅವರಮ್ಮ ಏನ್ ಮಾಡಿದ್ಲು, ಒಳಗಡೆ ಅಡಿಗೆ ಮನೆಯೊಳಗ ಹಾಲು ಎಳಗ್ಲಿಕ್ಕೆ ಹೋಗಿದ್ಲು. ಹೊಳ್ಳಿ ಬರೋರೆಗನ ಇದೇನಾಗ್ಬಿಡತ್ತೆ, ಮನೆ ತುಂಬ ಎಲ್ಲ ಮಾಡೋದು. ಅಮ್ಮಂಗೆ ಅನಿಸ್ತು. ಅವನಿಗೆ ಒಳಗಿಂದ ಒಳಗೆ ಖುಷಿನೂ ಆಯ್ತು, ಒಳಗಿಂದ ಒಳಗೆ ಸಿಟ್ಟುನು ಬಂತು. ಇಷ್ಟೆಲ್ಲ ಹಾಳು ಮಾಡಿದಾನೆ, ಮುಂಜಾನಿಂದ ಮಾಡಿರುವಂತ ಎಲ್ಲ ಕೆಲಸನ ಹಾಳು ಮಾಡಾಕಿದ್ದಾನೆ. ಎಲ್ಲಿದ್ದಾನೆ ಇವತ್ತು ಇವನಿಗೆ ಒಂದು ಶಿಕ್ಷೆ ಕೊಡ್ಲೇಬೇಕು ಅಂತ ಬಡಿಗೆ ಹಿಡ್ಕೊಂಡು ಓಡ್ ಬರ್ತಾಳೆ. ಕೃಷ್ಣ ನೋಡ್ತಾನೆ, ಅಯ್ಯೋ ಅಮ್ಮ ಬಂದ್ಲು, ಬಡಿಗೆ ಹಿಡ್ಕೊಂಡು ಬಂದ್ಲು, ಬಡಿತಾಳೆ ಅಂತ. ಕಂಬದ ಹಿಂದ್ಗಡೆ ಆಡಿಕೊಂಡ. ಅವಳೆ ಅಲ್ಲಿನೂ ಹುಡುಕ್ಲಿಕ್ಕೆ ಬಂದ್ಲು. ಆ ಕಿಟಕಿಯಿಂದ ಹಾರಿದ ಕೆಳಗಡೆ. ಹಾರ್ಬೇಕಾದ್ರೆ ಏನ್ ಮಾಡ್ಬೇಕು, ಹಾರಿ ಕೆಳಗಡೆ ಅವ್ರ ಅಮ್ಮಗೆ ಅಂತೂ ಬಿದ್ದು ಪೆಟ್ಟಾಗಿತ್ತು ಅಂತ ಅವಳಿಗೆ ಚಿಂತೆ. ಅವಳು ಏನ್ ಮಾಡಿದ್ಲು, ಒಂದ್ ಸ್ವಲ್ಪ ತೋರದವಳು ಒಂದು ಸ್ವಲ್ಪ ದಪ್ಪ ಇದ್ದಾಳೆ ಅಮ್ಮ. ಓಡಿ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಲೇಟ್ ಆಗ್ತದೆ. ಅವಳು ಬೇರೆ ಬೇರೆ ಹೂಗಳನ್ನು ಮುಡ್ಕೊಂಡಿದ್ಲು. ಆ ಹೂಗಳೆಲ್ಲ ಜಾರಿ ಬಿದ್ದು ಹೋದಂತೆ. ಯಾವಾಗ ಕೃಷ್ಣನಿಗೆ ಶಿಕ್ಷೆ ಕೊಡ್ತಾ ಇದ್ದಾಳೆ ಅಂತ ಅನ್ನೋದು ಬಿಟ್ಟು ಆ ಹೂಗಳು ಅವಳ ಜಡಿಯಿಂದ ಅವಳ ಮುಡಿಯಿಂದ ಹೂಗಳು ಕೆಳಗೆ ಬಿದ್ದು ಹೋದಂತ, ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ತಿರುಗುವಂತ. ಆಚಾರ್ಯರು ಆ ರೀತಿ ಬರೀತಾರೆ. ಅದರ ರಸ ಹೆಚ್ಚಿಗೆ ಮಾಡ್ತಾರೆ, ರಸ ಹೊತ್ತಾಗಿ ಹೇಳ್ತಾರೆ. ಯಾವಾಗ ಓಡಿ ಬರ್ಲಿಕ್ಕದಿಲ್ಲ ಅವರಮ್ಮ, ಓಡಿ ಬರ್ಬೇಕಾದ್ರೆ ಅವಳ ಕಾಲ್ಗೆಜ್ಜೆಯ ಸೌಂಡ್ ಅಂದ್ರೆ ನೂಪುರದ ಸೌಂಡ್ ಕೇಳ್ತದೆ, ಜಣ ಜಣ ಅಂತ. ಆ ಸೌಂಡ್ ಕೇಳ್ಬಿಟ್ಟು ಕೃಷ್ಣ ಇವ್ ಓಡ್ತದೆ. ಕೃಷ್ಣನ ಕಾಲಿನೊಳಗನ ಗೆಜ್ಜೆಗಳದು. ಇವ್ ಓಡ್ಬೇಕಾದ್ರೆ ಇವೊಂದು ಸೌಂಡ್ ಕೇಳ್ತಾ ಇತ್ತು. ಮನೆಯ ವರಾಂಡ ಹೊರಗಡೆ ಗ್ರೌಂಡ್, ಆ ಗ್ರೌಂಡಿಗೆ ಫೆನ್ಸಿಂಗ್ ದಿವಾರ ಅಂದ್ರೆ ನಾವ್ ಏನಂತ ಹೇಳುದು, ಅದೇ ಫೆನ್ಸಿಂಗ್ ಕಟ್ಟಿದ್ರೆ ಎತ್ತರ ಇದೆ ಅದು, ಅಥವಾ ಹೊತ್ತುದು ಹೆಂಗೆ. ಅಮ್ಮ ಇನ್ನೇನ್ ಬರ್ತಾರೆ, ಇನ್ನು ಮೇನ್ ಡೋರ್ನಿಗೆ ಹೋದ್ರೆ ಅಮ್ಮ ಓಡಿ ಬಂದು ನನ್ನ ಕ್ಯಾಚ್ ಮಾಡ್ತಾರೆ, ಹಿಡಿದಾಕ್ತಾರೆ. ಎಂತ ಮಾಡೋದು. ಅದಕ್ಕೆ ಅವ ಏನ್ ಮಾಡಿದ, ಅಲ್ಲಿ ಒಂದು ಆ ಕಡೆ ಕರು ನಿಂತ್ಕೊಂಡಿತ್ತು. ಆ ಕರುವಿಗೆ ಹಿಂಗ ಅದ್ರ ದುಬ್ಬಕ್ಕೆ ಹಿಂಗ ಟಪ್ಪ ಹೊಡೆದು ಆಮೇಲೆ ಗೋಡೆಗೆ ಹತ್ತಿ ಗೋಡೆಯಿಂದ ಕೆಳಗೆ ಹಾರಬೇಕಾದ್ರೆ ಅಮ್ಮನಿಗೆ ಒಂದು ನಮ್ಮನಿ ಒಳಗಿಂದ ಒಳಗೆ ಸಿಟ್ಟು. ಯಾಕಂದ್ರೆ ಇವ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಅವನು ಕೆಳಗೆ ಬಿದ್ದರೆ ಏನಾದ್ರು ಕೈ ಕಾಲು ಮುರ್ಕೊಂಡ್ರೆ ಅಂತ ಒಂದು ಭಯ. ಆದ್ರೂ ಕೂಡ
ಮೇಲಿನ ಗೋಡೆನ ಹತ್ತಿ ಕೆಳಗೆ ಜಂಪ್ ಮಾಡಿದ, ಹಾರಿದ. ಅವರಮ್ಮ ಅಮ್ಮನು ಕೂಡ ಅದೇ ರೀತಿ ಮಾಡ್ಲಿಕ್ಕೆ ಹೋದ್ರೆ ಆಗ್ತದ? ಇಲ್ಲಿ ಬಂದ ಗೋಡೆ ಹಿಡಿದು ಹಾರ್ಲಿಕ್ಕೆ ಹೆಂಗ್ ಆಗ್ತದ? ಅದಕ್ಕೆ ಅವಳು ಏನ್ ಮಾಡ್ತಾಳ, ಅದು ಓಡ್ತಾ 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 ಆ ಮೇನ್ ಗೇಟ್ ಇದೆ ಇಲ್ಲ, ಆ ಗೇಟ್ನ ಒಳಗೆ ಹಾಸಿ ಹೊರಗೆ ಹಾಸಿ ಅಲ್ಲಿ ಬರೋರಿಗೆ ಟೈಮ್ ತೊಳ್ತದೆ. ಅಷ್ಟೊಳಗೆ ಇವ ಏನ್ ಮಾಡಿದ, ಓಡ್ತಾ 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 ಆ ರಸ್ತದ ಒಂದು ಕ್ರಾಸ್ ಏನಿತ್ತ, ಆ ಕ್ರಾಸ್ನಲ್ಲಿ ಕುಂತಿರುವಂತ ಅಜ್ಜ ಗಡಿಗೆ ಇಟ್ಕೊಂಡು ಕುಂತಿದ್ನಲ್ಲ, ಅಲ್ಲಿ ತನಕ ಓಡೋದ. ಎಲ್ಲಾದ್ರೂ ಅಡಿಕೊಳ್ಳಿಕ್ಕೆ ಜಾಗ ಇದೆ ಅಂತ ನೋಡ್ತಾ ಇದ್ದ, ಜಾಗ ಸಿಗ್ತಾನೆ ಇಲ್ಲ. ಏನ್ ಮಾಡೋದು? ಹೋಗಿ ಅಜ್ಜಿಗೆ ಹೇಳಿದ, ನೋಡು ನನ್ನ ಅಮ್ಮ ಬರ್ತಾ ಇದ್ದಾಳೆ ನನಗೆ ಹೊಡಿಲಿಕ್ಕೆ, ನನ್ನ ರಕ್ಷಣೆ ಮಾಡಿ ಅಂತ. ನಿನ್ನೆ ಅಂತ ರಕ್ಷಣೆ ಮಾಡೋದ? ಅಗದಿ ಮುದ್ದು ಮುದ್ದ ಆಗಿದ್ದ ಕೃಷ್ಣ. ಮುದ್ದು ಮುದ್ದ ಆಗಿರೋದನ್ನ ನೋಡಿ ಬಿಟ್ಟ, ನೀನೆ ಅಂತ ರಕ್ಷಣೆ ಮಾಡೋದು? ಇಲ್ಲ, ನೀನು ರಕ್ಷಣೆ ಮಾಡೋದು, ನಿನಗೇನು ಬೇಕು ನಾನು ಅದನ್ನ ಮಾಡ್ತೇನೆ. ಎಂತ ಮಾಡ್ತೀಯ? ಇಲ್ಲ, ನಾನು ಹೆಂಗ್ ರಕ್ಷಣೆ ಮಾಡ್ಬೇಕು ನಿನಗ? ಇಲ್ಲ, ನೋಡಿ ಈ ಗಡಿಗೆ ಇದಾವಲ್ಲ, ದೊಡ್ಡವ್ರ ಗಡಿಗೆ ಇದಾವಲ್ಲ, ಒಂದು ಗಡಿಗೆ ಒಳಗೆ ನಾ ತೂರ್ಕೊಳ್ತೇನೆ. ನೀನೇನ್ ಮಾಡು, ಗಡಿಗೆ ಮೇಲೆ ಮುಚ್ಚಳ ಹಾಕಿ ಅದ್ರ ಮೇಲೆ ಕುತ್ಕೊಂಡ್ಬಿಡು. ಅಮ್ಮ ಬರ್ತಾಳೆ, ನನ್ನ ಮಗ, ನನ್ನ ಕಂದ ಬಂದಿದ್ನೇನೋ, ನನ್ನ ಕಾನ ಬಂದಿದ್ನೇನೋ, ಒಳ್ಳೆ ಸಿಟ್ಟಿನಲ್ಲಿದ್ದಾಳೆ ಅಂತ. ಅವಾಗ ನೀ ಏನ್ ಮಾಡು, ಹೇಗಿದ್ದ ಅಂತ ಕೇಳು. ಅವಾಗ ಹೇಳ್ತಾ ಹೋಗ್ತಾಳೆ. ಆಮೇಲೆ ಅವಳ ಸಿಟ್ಟು ಹಿಡಿದ ಮೇಲೆ ಅವಳು ಹೋಗ್ತಾಳೆ. ಆಮೇಲೆ ನನ್ ಬಿಟ್ರೆ ಆಯ್ತು ಅಂತ. ಇಷ್ಟು ಅವಳಮ್ಮ ಗೇಟ್ನಿಂದ ಹೊರಗೆ ಬರೋರಿಗೆ ಇಷ್ಟೆಲ್ಲ ಅವರ ಒಂದು ಸಂಭಾಷಣೆ ಆಗ್ತದೆ. ಆಯ್ತು, ಅವರಮ್ಮ ಬಂದ್ಲು, ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ಓಡ್ತಾ ಓಡ್ದ. ಅವಳ ಅಜ್ಜ ಕೂತಿದ್ದ. ಅಜ್ಜ, ಇಲ್ಲಿ ನನ್ನ ಕಾನ ಏನಾರ ಬಂದೇನೋ? ಯಾರು ಕಾನ ಅಂದ್ರು. ಅಲ್ಲನಾ, ನನ್ನ ಕಾನ, ನನ್ನ ಕೃಷ್ಣ ಬಂದೇನೋ? ಯಾರು ಕೃಷ್ಣ ಅಂದ್ರು. ಹೇಗಿದ್ದಾನೆ ಅವನು ಅಂತ ಕೇಳಿದ್ರು. ಹೇಗಿದ್ದಾನೆ ಅವನು? ಮುಕುಟ ಹಾಕೊಂಡಿದ್ದಾನೆ, ಮೇಲೆ ನವಿಲುಗರಿ ಇದೆ, ಅವನ ಕಣ್ಣು ಕಮಲದ ಕಣ್ಣುಗಳು, ಲಲಾಡದಲ್ಲಿ ತಿಲಕ ಹಚ್ಕೊಂಡಿದ್ದಾನೆ. ಯಾವ ತಿಲಕ? ಕಸ್ತೂರಿ ತಿಲಕ. ಕಿವಿಯೊಳಗ ಕರ್ಣ ಕುಂಡಲ ಅದಾವು. ಅವನ ಮೂಗು ಅನ್ನೋದು ನಾಸಿಕ ಅನ್ನೋದು ಏನೈತಲ್ಲ, ಅದು ಚಂಪಾ ಹೂವು, ಅಂದ್ರ ಸಂಪಿಗೆ ಹೂವನ್ನು ಹೋಲ್ತದೆ. ಅವನ ಬಣ್ಣ ಹೆಂಗಿತ್ತು ಅಂತಂದ್ರೆ, ಅವನ ಎಲ್ಲ ಆಕಾಶದ ಬಣ್ಣ, ನೀಲಿ ಬಣ್ಣ. ಅವನ ಹೆಸರು ಘನಶ್ಯಾಮ. ಗಟ್ಟಿಯಾಗಿರುವಂತ ನೀಲ ಮೇಘಶ್ಯಾಮ. ಆಮೇಲೆ ಅವನ ಕೈಯೊಳಗ ಕಡಗ ಹಾಕೊಂಡಿದ್ದಾನೆ, ಬೆರಳಿನೊಳಗ ಉಂಗರ ಇಟ್ಕೊಂಡಿದ್ದಾನೆ, ಬಗಲಿಗೆ ಬಾಜು ಬಂದು ಕಟ್ಟಿಕೊಂಡಿದ್ದಾನೆ, ಕೊರಳೊಳಗ ಕಂಠಿ ಹಾರ ಅದ, ಕೌಸ್ತುಭಮಣಿ ಧಾರಣ ಮಾಡಿದಾನ, ವನಮಾಲ ಧಾರಣೆ ಮಾಡಿದಾನ, ನೀಲಿ ಇದು ಪಿತಾಂಬರಿ, ಹಳದಿ ಪಿತಾಂಬರಿ ಉಟ್ಕೊಂಡಿದ್ದಾನೆ, ನಡುವಿಗೆ ನಡುಪಟ್ಟಿ, ಕಾಲಿಗೆಜ್ಜೆ ಹಾಕೊಂಡಿದ್ದಾನೆ, ಬೆರಳುಂಗುರಗಳದವು, ಕಾಲ್ಗಡ ಹಾಕಿದ್ದಾನೆ ಅಂತ ಒಂದೊಂದು ಹೇಳ್ತಾ ಹೋಗ್ತಾಳೆ. ಯಾವಾಗ ಮಗನ ಬಗ್ಗೆ ವರ್ಣಿಸ್ತಾಳೆ, ಅದು ಎಲ್ಲಿ ಒಳಗೆ ಸಿಟ್ಟಿತ್ತಲ್ಲ, ಕ್ರೋಧ ಇತ್ತಲ್ಲ, ಅದೆಲ್ಲ ಇಳಿದು ಹೋಗ್ಬಿಡ್ತದೆ. ಇಳಿದು ಹೋದ್ಮೇಲೆ, ಅಜ್ಜ ನನ್ನ ಮಗ ಬಂದ್ರೆ ನೀ ಕರಿ, ನಾ ಬಂದು ಅವ್ನು ಕರ್ಕೊಂಡು ಹೋಗ್ತೇನೆ ಅಂತ. ಆಯ್ತಮ್ಮ, ಆಯ್ತು, ನೀ ಹೇಳ್ದೆ ಮಾಡ್ತೇನೆ. ಆಯ್ತು. ಇವರು ಅಮ್ಮ ಏನ್ ಮಾಡಿದ್ಲು, ಕೈಯಲ್ಲಿ ಇರುವಂತ ಬಡಿಗೆ ಏನಿತ್ತಲ್ಲ ಅಲ್ಲೇ ಹೋಗೋದು, ವಾಪಸ್ ಮನೆ ಒಳಗೆ ಹೋಗ್ಬೇಕು. ಹೋದ್ಲು, ಗೇಟ್ನೊಳಗೆ ಹೋದ್ಲು. ಅಲ್ಲಿವರೆಗೆ ಗೇಟ್ನೊಳಗೆ ಹೋಗುವವರೆಗೇನು ಈಗ ಅಜ್ಜ ಏನ್ ಮಾಡ್ತಿದ್ದ, ಹಿಂಗ್ ತೀರಿ ನೋಡ್ತಾ ಇದ್ದ ಅವರಮ್ಮನ್ನ. ಒಳಗೆ ನಗ್ತಾ ಇದ್ದಾನೆ ಅವನು ಅಜ್ಜ. ನಗ್ತಾ ಒಳಗ ಗಡಿಗೆ ಒಳಗೆ ಕುತ್ಕೊಂಡಿದ್ದಾನಲ್ಲ, ಗಡಿಗೆ ಮೇಲೆ ಅಜ್ಜ ಕುತ್ಕೊಂಡಿದ್ದಾನೆ. ಗಡಿಗೆ ಯಾವ ದೊಡ್ಡ ಗಡಿಗೆ ಅದು. ಅಜ್ಜ ಅದ್ರ ಮೇಲೆ ಮುಚ್ಚುಣಿಕೆ ಹಾಕಿದ್ದ, ಡಕ್ಕನ್ ಹಾಕಿದ್ದ, ಅದ್ರ ಮೇಲೆ ಕುತ್ಕೊಂಡಿದ್ದ. ಅಜ್ಜ ಸರಿಯಾ? ಯಾದಕ್ಕಪ್ಪ ಅಂದ್. ನನಗೆ ಉಸಿರಾಡ್ಲಿಕ್ಕೆ ಆಗ್ತಾ ಸರಿ ಅಂತ. ಹೌದಪ್ಪ, ನಾನು ಕರೆಕ್ಟು, ಆದ್ರೆ ನಾನೀಗ ಸರಿ ಇದಲ್ಲ. ಯಾರು ರಕ್ಷಣೆ ಮಾಡಿದ್ರೆ ಹೇಳ ನಿನ್ನ ಅಂತ ಕೇಳಿದ ಅಜ್ಜ. ನೀನು? ಅಲ್ಲ, ನಾನಲ್ಲ. ಮತ್ತೆ ಯಾರು? ನನ್ನ ಗಡಿಗೆ ನೀನು ರಕ್ಷಣೆ ಮಾಡ. ಇರ್ಲಪ್ಪ, ಆಗ ತೆಗಿ ಈಗ ಅಂತ. ಇಲ್ಲ, ನಾ ಸರಿ ಇದಲ್ಲ ಅಂತ. ಯಾಕೆ? ನೋಡೋ, ನೀನು ವಚನ ಕೊಡೋದಾದ್ರೆ ನಾ ಮಾತ್ರ ಸರಿ ಇದ್ದೇನೆ. ಏನು ವಚನ? ಈ ಮಥುರಾ ಮಂಡಲದಲ್ಲಿ, ಈ ಮಥುರಾ ಮಂಡಲ ಏನೈತಲ್ಲ, ಆ ಮಂಡಲದಲ್ಲಿ ಅಲ್ಲಿಯ ಮಥುರಾ ಮಂಡಲದ ಒಬ್ಬ ವ್ಯಕ್ತಿ ನಾನು. ಆಯ್ತಪ್ಪ, ಮಥುರಾ ಮಂಡಲದ ವ್ಯಕ್ತಿ ಸರಿ. ನಾನು ಈ ಶರೀರ ತ್ಯಾಗ ಮಾಡಿದ್ರ, ಈ ಶರೀರ ಬಿಟ್ರ ನಾನು ಹೊಳ್ಳೆ ಭಗವದ್ಧಾಮಕ್ಕೆ ಬರ್ಬೇಕು. ಹಂಗನಾಗಿದ್ರೆ ನಾನು ಸರಿದ್ದೇನೆ.
ಅಯ್ಯೋ ಇದೇನು ದೊಡ್ಡದಿದಾಯ್ತು, ನೀನು ಒಂದ್ ಸ್ವಲ್ಪ ಏನೋ ಗಡಿಗೆ ಒಳಗೆ ನಿಂತ್ಕೊಳ್ಳಕ್ ಅವಕಾಶ ಕೊಟ್ಟರೆ ನೀ ಏನೇನ ಕೇಳ್ತಾ ಇದ್ದೀಯ? ಹಂಗಂದ್ರ ನೀವು ಹೂ ಅಂದ್ರ ನಾನು ಸರಿ ಇದ್ದೀನಿ, ಇಲ್ಲಂದ್ರೆ ಹೇಳುದೇ ಇಲ್ಲ, ಅಡಕನ್ನಿಂದ ಮೇಲೆ ಹೇಳುದೇ ಇಲ್ಲ ಅಂತ, ಆ ಮುಚ್ಚಳಿಕೆಯಿಂದ ಹೇಳುದೇ ಇಲ್ಲ. ಸರಿಯಪ್ಪ ನೀನು ಸರಿ, ಮೊದಲು ನನಗೆ ಉಸಿರಾಡ್ಲಿಕ್ಕೆ ಗಾಳಿ ಸಿಗ್ತಾ ಇಲ್ಲ ಅಂತ ಹೇಳ್ತೀನಿ. ಬರೀ ನಾವು ಒಬ್ಬನೇ ಹೋದ್ರೆ ಭಗವದ್ಧಾಮಕ್ಕೆ ಏನು ಉಪಯೋಗ? ನಾನು ಒಬ್ಬನೇ ಹೋದ್ರೆ ಭಗವದ್ಧಾಮಕ್ಕೆ ಹೋದ್ರೆ ಏನು ಉಪಯೋಗ? ಮತ್ತಿನ್ನೇನು? ಈ ಮಥುರಾ ಮಂಡಲದೊಳಗಿರುವ ಎಲ್ಲರೂ ಎಷ್ಟು ಜನ ಇದ್ದಾರೆ ಅವರೆಲ್ಲ ಹೋಗು. ಇದು ಜಾಸ್ತಿ ಆಯ್ತು. ಬರೀ ಜಾಸ್ತಿ ಅಲ್ಲ, ಹಾಗಾದ್ರೆ ಕುಂದ್ರು, ನೀವು ಒಳಗಡೆ ಇರು, ಅಲ್ಲೇ ಇರು. ಆಯ್ತಾಯ್ತು ಸರಿ, ಈಗಾದ್ರೂ ಸರಿ. ಬರೀ ಈಗಾದ್ರೂ ಸರಿಯಂಗಿಲ್ಲ, ನಾ ಈಗ ಎಂತ ಸರಿ ಇದು? ಈ ಮಥುರಾ ಮಂಡಲದಲ್ಲಿ ಏನೆಲ್ಲ ಜೀವರಾಶಿಗಳದಾವೋ ಅವೆಲ್ಲ ಭಗವದ್ಧಾಮಕ್ಕೆ ಹೋಗ್ಬೇಕು. ಆಯ್ತು ಸರಿ, ಈಗಾದ್ರೂ ಸರಿ ಅಂತ ಸರ್ದ. ಆಮೇಲೆ ಮುಚ್ಚಿರುವಂತ ಗಡಿಗೆ ಮೇಲೆ ಮುಚ್ಚಿರುವಂತ ಡಕ್ಕನ್ನು ಅಥವಾ ಮುಚ್ಚಳಿಕೆ ಏನೈತಲ್ಲ, ಮುಚ್ಚಳನ ತೆಗೆದ ಕೃಷ್ಣ ಹೊರಗೆ ಬರ್ತಾನೆ. ಅಜ್ಜ ಕಣ್ಣು ಬಿಟ್ಟು ನೋಡ್ತಾ ಇದ್ದಾನೆ ಹಿಂಗ. ಅವರಮ್ಮ ಏನು ವರ್ಣನೆ ಮಾಡಿದ್ರು, ಮೇಲೆ ಜುಟ್ಟಿನಲ್ಲಿ ಏನಿದೆ, ನವಿಲು ಪಂಕ, ನವಿಲ ಗರಿ ಸಿಕ್ಕಿಸಿಕೊಂಡಿದ್ದಾನ, ಕಿರೀಟ ಇದೆ, ಲಲಾಟದಲ್ಲಿ ತಿಲಕ, ಕರ್ಣಕುಂಡಲ, ತಿದ್ದಿ ಮಾಡಿದ ಹುಬ್ಬು, ಸಂಪಿಗೆ ಅಂತ ಮೂಗು, ಅವನ ತುಟಿ ಹಲ್ಲುಗಳು, ಕೊರಳಿನಲ್ಲಿ ಕಂಠಿಮಾಲ, ಕಂಠಿಹಾರ, ಕೌಸ್ತುಭಮಣಿ, ವನಮಾಲ ಧಾರಣ ಮಾಡಿದಾನ, ಪಿತಾಂಬರಿ ಉಟ್ಕೊಂಡಿದ್ದಾನ, ಆ ನಡುವಿನಲ್ಲಿ ಆ ಕೊಳಲು ಬಾನ್ಸುರಿನ ಸಿಕ್ಕಿಸಿಕೊಂಡಿದ್ದಾನ. ಒಂದ್ ಕಡೆಗೆ ಅದು ಕೊಂಬು, ಎದ್ರ ಕೊಂಬು? ಎಮ್ಮಿ ಕೊಂಬನ್ನು ಇಟ್ಕೊಂಡ, ಬಿಗ್ಲೋ ಅಂತ ಏನಿರತ್ತೆ ಇಂಗ್ಲಿಷ್ನಾಗ, ಏನು ಹೇಳ್ತಾರೆ ಬಿಗ್ಲೋ ಅಂತ, ಅದನ್ನ ಕಟ್ಕೊಂಡಿದ್ದಾನ. ಕಾಲಿಗೆಜ್ಜಿ ಅದ, ಕೈಗೆ ಕೈಗಡಗ, ಬಾಜು ಬಂದು, ನಡುವಿಗೆ ನಡುಬಂದು, ಉಂಗುರ. ಅವರಮ್ಮ ಏನ್ ಹೇಳಿದ್ರಲ್ಲ, ಪ್ರತಿ ಒಂದನ್ನು ನೋಡ್ತಾ ಕೆಳಗೆ ಬಂದು ಹಿಂಗ್ ನೋಡ್ತಾ ಇದ್ದಾನ, ಎಲ್ಲ ಕಾಣ್ತಾ ಇದ್ದ. ಅವನ ಮೈ ಜುಮ್ ಅಂತದ, ಅದನ್ನ ಜುಮ್ ಅಂತದ. ಅವಾಗ ಒಂದ್ ಕೇಳ್ತಾ ಇದ್ದಾನ, ನೋಡಪ್ಪ ಯಾರು ರಕ್ಷಣೆ ಮಾಡಿದ್ದು ಅಂತ ಕೇಳ್ತಾನ. ಇನ್ನೂ ಆ ಗಡಿಗೆಯಿಂದ ಹೊರಗೆ ಬರೋಕ್ಕಿಂತ ಮೊದಲು ಇನ್ನೂ ಒಂದು ಕೇಳಿದ. ಆಯ್ತು, ಮಥುರಾ ಮಂಡಲದ ಎಲ್ಲ ಜೀವರಾಜಿಗಳು ಭಗವದ್ಧಾಮಕ್ಕೆ ಹೋಗ್ತಾವು, ಈಗಾದ್ರೂ ಸರಿ, ಈಗೂ ಸರಿ ಇಲ್ಲ ಅಂತ ಹೇಳ್ತಿದ್ದಾನ. ಯಾಕೆ ಅಂದ್ರೆ, ಯಾರು ರಕ್ಷಣೆ ಮಾಡಿದ್ದು? ನೀನು. ನಾನಲ್ಲ ರಕ್ಷಣೆ ಮಾಡಿದ್ದು, ಮತ್ತೆ ಯಾರು? ನನ್ನ ಗಡಿಗೆ ರಕ್ಷಣೆ ಮಾಡಿದ. ಮತ್ತೆ ಗಡಿಗೆಗೆ ಏನಾಯ್ತು? ಯಾವಾಗ ನಾ ಭಗವದ್ಧಾಮಕ್ಕೆ ಹೋಗ್ತೇನೆ, ಈ ಗಡಿಗೆಗೆ ಅಥವಾ ಈ ಮಡಿಕೆಗಳು ಕೂಡ ಭಗವದ್ಧಾಮಕ್ಕೆ ಹೋಗ್ಬೇಕು ಅಂತ. ಇದು ಜಾಸ್ತಿ ಆಯ್ತು. ಜಾಸ್ತಿ ಆದ್ರೆ ಹಾಗಾದ್ರೆ ಒಳಗೆ ಇರು ಅಂತ ಹೇಳ್ತಿದ್ದ. ಆಯ್ತಪ್ಪ ಮಾಡ್ತೇನೆ ಅಂತ. ಅವಾಗ ಇದು ಹೊರಗೆ ಬಂದ ಮೇಲೆ ಇದನ್ನ ನೋಡ್ತಾನೆ ಕೃಷ್ಣನ. ಇದೆಲ್ಲ ನೋಡಿಬಿಟ್ಟು, ನಾ ಕೇಳಿದ್ ಕರೆಕ್ಟ್ ಇದೆ ಅಂತ ಅಜ್ಜ ಕೈ ಮುಗಿದು ಕೇಳ್ತಾನೆ, ನೋಡ್ತಾ ಇದ್ದಾನೆ ಭಗವಾನ್. ಆಮೇಲೆ ಒಂದು ಸ್ಮೈಲ್ ಕೊಡ್ತಾರೆ ಭಗವಾನ್. ಕೃಷ್ಣ ಒಂದು ಸ್ಮೈಲ್ ನಗ್ತಾನೆ. ನಕ್ಕಾನ ಏನ್ ಮಾಡ್ತಾನೆ, ಮನೆ ಕಡೆಗೆ ಓಡೋಗ್ತಾನೆ. ಕರೀಲೇನೋ ಅಮ್ಮನ್ನ ಅಂತಾನೆ ಓಡ ಹೋಗ್ಬೇಕಾದ್ರೆ, ಅಜ್ಜ ನೀ ಕರೆದ್ರೆ ನೋಡು, ನಿನ್ ಗಡಿಗೆ ಭಗವದ್ಧಾಮಕ್ಕೆ ಬರೋದೇ ಇಲ್ಲ. ನೀನೇನಾದ್ರು ಕರೆದೆ ಅಂದ್ರೆ, ಅಮ್ಮನ ಏನಾದ್ರು ಕರೆದೆ ಅಂದ್ರೆ ಭಗವದ್ಧಾಮಕ್ಕ ನಿನ್ನ ಗಡಿಗೆ ಬರೋದಿಲ್ಲ ಅಂತ. ಹಂಗ ಅಜ್ಜ ಈ ಶರೀರ ತ್ಯಾಗ ಮಾಡಿ ಭಗವದ್ಧಾಮಕ್ಕೆ ಹೋದಾಗ, ಆ ಭಗವದ್ಧಾಮದಲ್ಲಿ ಆ ಗಡಿಗೆಗಳೇನಿದ್ವಲ್ಲ, ಗಡಿಗೆ ಅಥವಾ ಮಡಿಕೆಗಳೇನಿದ್ವಲ್ಲ, ಅವು ದಿವ್ಯ ಸ್ವರೂಪ ತಾಳಿದ್ವು, ವ್ಯಕ್ತಿತ್ವ ಇತ್ತು ಅದಕ್ಕೆ. ಅವರೆಲ್ಲ ಬಂದು ಈ ಅಜ್ಜನ್ನ ಸ್ವಾಗತ ಮಾಡ್ಲಿಕ್ಕತ್ತಾವ. ನಿನ್ನಿಂದಾಗಿ ನಾವು ಭಗವದ್ಧಾಮಕ್ಕೆ ಬಂದಿದ್ದೀವಿ, ಭಗವಾನ್ ನಿನ್ನಿಂದಾಗಿ ನಮಗೆ ಸಿಕ್ಕಿದ್ದಾರೆ, ಅದಕ್ಕೆ ನಿನ್ನನ್ನು ಸ್ವಾಗತ ಮಾಡ್ತೀವಪ್ಪ, ಬಾ ಬಾ ಅಂತ ಅವ್ರನ್ನ ಸ್ವಾಗತಗೊಳ್ಳಲಾಗತ್ತಿದ್ದು ಅಂತ. ಇದು ಸೌತ್ ಇಂಡಿಯನ್ ನಮ್ಮ ಮಧ್ವಾಚಾರ್ಯರು ಬರುವಂತ, ಮಧ್ವಾಚಾರ್ಯರ ಒಂದು ಸ್ಕ್ರಿಪ್ಚರ್ನಲ್ಲಿ, ಶಾಸ್ತ್ರದಲ್ಲಿ ಬರುವಂತ ಒಂದು ಕಥೆ ಇದು. ನಮ್ಮ ಸೀನಿಯರ್ ಹೇಳಿರುವಂತ ಕತೆ. ಹಿಂಗ ಏನನ್ನ ನಾವು ಪ್ರಾರ್ಥನಾ ಮಾಡ್ತೇವೆ, ಯಾವ ರೀತಿ ನಮ್ಮ ಪ್ರಾರ್ಥನೆ ಸಲ್ಲಿಸ್ತೇವೆ, ಯಾವ ಭಾವದಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ, ಆ ಭಾವಕ್ಕ ಭಗವಾನ್ ಈಗ ಸಾರಗ್ರಾಹಿ ಅಂತ. ಸಾರಗ್ರಾಹಿ ಅಂದ್ರೆ ಏನು? ಸಾರಗ್ರಾಹಿ ಅಂದ್ರೆ, ಈಗ ನೀರಿನಲ್ಲಿ ಹಾಲನ್ನು ಮಿಕ್ಸ್ ಮಾಡಿ ಇಟ್ಟಾಗ ಹಂಸ ಪಕ್ಷಿ ಏನು ಮಾಡ್ತತಿ, ಹಾಲನ್ನು ಮಾತ್ರ ಕುಡಿತದ, ನೀರನ್ನು ಹಾಗೆ ಬಿಡ್ತದೆ. ಅದಕ್ಕೆ ಸಾರಗ್ರಾಹಿ. ಅದರೊಳಗೆ ಸಾರ ಏನಪ್ಪಾ? ಹಾಲು ಮೇನ್. ಅದನ್ನ ಏನೈತಿ, ಅದು
ಹೀರ್ತದೆ. ಹಂಗ ನಾವು ಕೂಡ ಸಾರಗ್ರಾಹಿಗಳಾಗಬೇಕು. ಭಗವಾನ್ ಏನೇನು ಚಾತಾಯ ಅಂದ್ರೆ ಭಗವಾನಿಗೆ ಏನು ಬೇಕು ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅವಾಗ ಭಗವಾನ್ ನಮ್ಮ ಜೊತೆಗೆ ಆದಾನ ಪ್ರದಾನ ಮಾಡ್ಲಿಕ್ಕೆ ಭಗವಾನ್ ಕೂಡ ಒಬ್ಬ ವ್ಯಕ್ತಿ. ವ್ಯಕ್ತಿಯಲ್ಲಿರುವಂಥವು ಏನೆಲ್ಲ ಭಾವನೆಗಳಿರ್ತಾವೋ ಭಗವಾನಲ್ಲಿ. ಯಾಕಂದ್ರೆ ನಮ್ಮ ತಂದೆ ಅಹಂ ಭಕ್ತ ಅಪರಾಧಿನ ಅಹಂ ಬೀಜ ಪ್ರಜಾಪಿತ, ನಾನೇ ಎಲ್ಲರ ಬೀಜದಾತ, ನಾನೇ ನಿಮ್ಮ ತಂದೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ನಮ್ಮಲ್ಲಿರುವಂಥ ಗುಣಗಳು ಏನದಾವಲ್ಲ ಭಗವಾನನಲ್ಲಿನೂ ಅದಾವ ಗುಣಗಳು. ಅಂದ್ರೆ ನಮ್ಮ ಗುಣಗಳಂದ್ರೆ ಇವು ತಮ ಗುಣ, ರಜೋಗುಣ, ಸತ್ವಗುಣ ಅವಲ್ಲ. ಯಾವ ಭಾವನೆಗಳು ನಮ್ಮಲ್ಲಿ ಅದಾವಲ್ಲ ಅದೇ ರೀತಿ ಭಗವಾನಲ್ಲಿ ಕೂಡ ಭಾವನೆಗಳದವು. ಅವನು ಕೂಡ ಅವರಿಗೂ ಕೂಡ ನೋವು ಆಗ್ತದೆ, ಅವರಿಗೂ ಕೂಡ ಆನಂದ ಆಗ್ತದೆ, ಅವರು ಕೂಡ ಕಾತರಿಸ್ತಾರ. ಯಾವಾಗ ಬರ್ತಾರೆ ನಮ್ಮ ಮಕ್ಕಳು, ಯಾವಾಗ ಬರ್ತಾರ ಭಗವದ್ಧಾಮಕ್ಕಂತ ಕಾಯ್ತಾರೆ. ಅವರು ಬೇರೆ ಬೇರೆ ಭಕ್ತರನ್ನು ಕಳಿಸ್ತಾರೆ, ಬೇರೆ ಬೇರೆ ಆಚಾರ್ಯನ ಕಳಿಸ್ತಾರೆ, ಬೇರೆ ಬೇರೆ ಟೈಮ್ನಲ್ಲಿ ಸ್ವತಃ ಭಗವಾನ್ ಬರ್ತಾರೆ. ಒನ್ ಟೈಮು ಅಕ್ಬರ ಬೀರಬಲ್ಲ ಕೇಳ್ತಾನೆ, ಏನಪ್ಪಾ ನೀನು, ನಾನು ನಿಮ್ಮ ಶಾಸ್ತ್ರನ ಓದಿದೆ, ನಿಮ್ಮ ಶಾಸ್ತ್ರದಲ್ಲಿ ಭಗವಾನ್ ಸ್ವತಃ ಬಂದು ಒಬ್ಬ ಏಕಚಿತ ಒಬ್ಬ ಭಕ್ತನ ಕಾಯ್ಲಿಕ್ಕೆ ಸ್ವತಃ ಭಗವಾನ್ ಬರ್ತಾನೆ ಅಂದ್ರೆ ಹೆಂಗಿದು, ಹೆಂಗ್ ಒಪ್ಕೊಳ್ಳೋದು ಅಂತ. ಬೀರ್ಬಲ್ ಹುಷಾರಿದ್ದ, ನಮ್ಮ ಶಾಸ್ತ್ರದ ಬಗ್ಗೆ ಹಿಂಗೆ ಹೇಳಲಿಕ್ಕತ್ತಾನ, ಇದ್ರ ಬಗ್ಗೆ ಇವ್ಗೆ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ನು ಮಾಡ್ಬೇಕು, ಅಂದ್ರೆ ಸರಿಯಾಗಿ ತಿಳಿಸಿನೂ ಕೊಡ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ. ಒಂದಿನ ಯಮುನಾ ನದಿಯೊಳಗ ವನ ವಿಹಾರ ಮಾಡಲಿಕ್ಕೆ ಸಲುವಾಗಿ ಯಮುನಾ ನದಿ ದಾಟಿ ಹೋಗ್ಬೇಕು ಆ ಕಡೆ. ಅದಕ್ಕೆ ಅಕ್ಬರ ಮತ್ತು ಬೀರ್ಬಲ್ಲ ನಾವಿನೊಳಗೆ ಕುತ್ಕೊಂಡಿದ್ರು. ಮತ್ತೆ ರಾಜ ಹೋಗ್ಬೇಕಾದ್ರೆ ರಾಜಕುಮಾರರು ಮತ್ತೆ ರಾಜಪತ್ನಿಯರು ಅವರೆಲ್ಲ ಇದ್ರು. ರಾಜಕುಮಾರ್ ಅಗದಿ ಇಷ್ಟವಾದ ರಾಜಕುಮಾರ್ ಯಾರಿದ್ದ ಅವನ ಮಗ್ಲಿಗೆ ಕೂತಿದ್ದ, ಅಕ್ಬರನ ಮಗ್ಲಿಗಿದ್ದ ಸಣ್ಣ ಹುಡುಗ. ಇನ್ನೇನು ಸ್ವಲ್ಪ ಡೆಪ್ತ್ ಅಂದ್ರೆ ನದಿಯ ಡೆಪ್ತ್ ಬರ್ಲಿಕ್ಕತ್ತು. ಆ ಟೈಮ್ನಾಗ ಏನ್ ಮಾಡಿದ ಬೀರ್ಬಲ್, ಏನ್ ಮಾಡಿದ ಅವನ ಅಕ್ಬರನ ರಾಜಕುಮಾರ ಇದ್ನಲ್ಲ ಅಕ್ಬರನ ಮಗ ಎತ್ತಿ ಅವ್ನ ನೀರಿನಲ್ಲಿ ಎತ್ತಿ ಬಿಸಾಕ್ಬಿಟ್ಟಾವ. ಮತ್ತೆ ಇವ ರಾಜ ಇದ್ನಂದ್ರೆ ರಾಜನ ಅಂಗರಕ್ಷಕ ಪಡೆ ಸೇನಾ ಅವೆಲ್ಲ ಇರ್ತದೆ. ಇವನ್ ಯಾವಾಗ ಎತ್ತಿ ಹೋಗದ ಸ್ವತಃ ರಾಜ ಆದವ, ಯಾರು ಅಕ್ಬರ ಸ್ವತಃ ರಾಜ ಆದವ. ಅವ ಎದ್ದವನ ಹಾರಿ ಅವನ ಮಗನ ರಕ್ಷಣೆ ಮಾಡಿದ, ಈಜಿಕೊಂಡು. ಆವಾಗನ ಇವಂಗ ಬೀರ್ಬಲ್ ಹೇಳ್ತಾನೆ, ಇವನು ಮರಣದಂಡನೆ ಕೊಟ್ರಿ ಅಂತ. ಆಯ್ತು, ನೀವು ಮರಣದಂಡನೆ ಕೊಡೋದಾದ್ರೆ ನಾನು ಸ್ವೀಕಾರ ಮಾಡ್ತೇನೆ, ಅದು ಏನು ತಪ್ಪಿಲ್ಲ. ಆದ್ರ ಇದನ್ನ ಯಾಕೆ ಮಾಡಿದಿ ಅನ್ನೋದು, ಯಾಕೆ ಮಾಡಿದ್ನಿ ಅನ್ನೋದನ್ನು ಕೇಳಿಸಿಕೊಳ್ಳಿ ಅಂತ. ಹೇಳು, ಏನು ಯಾಕೆ ಮಾಡಿದೆ ಅಂತ, ಯಾಕೆ ನನ್ನ ಮಗನ ಎತ್ತಿ ಹಾಕಿದೆ ಅಂತ. ಇರ್ಲಿ, ನಾವು ಎತ್ತಿ ಹಾಕಿದ್ದು ಒಂದು ವಿಚಾರ, ನೀವ್ಯಾಕೆ ಹಾರಿದ್ರಿ ಆ ಮಗನ ರಕ್ಷಣೆ ಮಾಡಕ? ನನ್ನ ಮಗನು, ನನ್ನ ಮಗ, ನನ್ನ ರಾಜಕುಮಾರ, ಅವನ ರಕ್ಷಣೆ ಮಾಡೋದನ್ನ ಮತ್ತೆ ಇನ್ಯಾರು ರಕ್ಷಣೆ ಮಾಡಬೇಕು ಅಂದಾಗ ಬೀರ್ಬಲ್ ಹೇಳ್ತಾನೆ ಅಕ್ಬರ್ಗೆ, ಅದೇ ರೀತಿ ನಾವೆಲ್ಲ ಭಗವಾನನ ಮಕ್ಕಳು. ಯಾವಾಗ ನಾವು ನೀರಿನಲ್ಲಿ ಬಿದ್ದು ಹೋಗ್ತೇವೆ ಅವಾಗ ಸ್ವತಃ ಭಗವಾನ್ ನಮ್ಮನ್ನು ಬಂದು ಎತ್ಕೊಂಡು ಹೋಗ್ತಾನೆ ಅಂತ. ಹೆಂಗ ನೀವು ನಿಮ್ಮ ಮಗನ್ನ ಹೋಗಿ ನೀರಿನಿಂದ ಎತ್ಕೊಂಡ್ ಬಂದ್ರಿ, ರಕ್ಷಣೆ ಮಾಡಿದ್ರಿ, ಯಾವಾಗ ನಾವು ಕಷ್ಟದೊಳಗಿದ್ದೀವಿ ಅನ್ನೋದು ಭಗವಾನಿಗೆ ಗೊತ್ತಾತು, ತುರಂತ ಅವನು ಓಡಿ ಬಂದು ನಮ್ಮನ್ನ ಎತ್ಕೊಂಡು ಹೋಗ್ತಾನೆ. ಭಗವಾನ್ ಯಾಕೆ ಸ್ವತಃ ಬರ್ತಾರೆ, ಯಾಕೆ ನೀವು ಸ್ವತಃ ನಿಮ್ಮ ಮಗನನ್ನ ನೀರಿನಲ್ಲಿ ಬಿದ್ದವನ್ನ ಎತ್ಕೊಂಡ್ ಬಂದ್ರಿ, ಅದೇ ರೀತಿ ನಮ್ಮ ಭಗವಾನ್ ನಮ್ಮನ್ನ ಎತ್ಕೊಳ್ತಾನಂತ. ಅವಾಗೇನೈತಿ ಅಕ್ಬರ್ ಒಂದು ನಮನಿ ಶರ್ಮ ಆಗ್ತದೆ, ನಾಚಿಕೆ ಆಗ್ತದೆ. ಓ, ಎಷ್ಟೊಂದು ಗಾಢವಾಗೈತಿ ಇವ್ರದ್ದು ಶಾಸ್ತ್ರ ಅಂತ. ಹಿಂಗ ಪರಮಾತ್ಮ ಯಾವಾಗಲೂ ನಮ್ಮನ್ನು ಕಾಯ್ಲಿಕ್ಕೆ ಆತುರತೆಯಿಂದ ಕಾಯ್ತಾ ಇರ್ತಾರೆ. ಒನ್ ಟೈಮ್ ಏನಾಯ್ತು, ಒಂದು ಉದಾಹರಣೆ ಹೇಳ್ತೇವೆ, ಇದು ಆಲ್ರೆಡಿ ನಿಮಗೆಲ್ಲರೂ ಗೊತ್ತಿರಬಹುದು ಅನ್ಕೊಂಡಿದ್ದೀನಿ. ಒಬ್ಬರು ಭಕ್ತರು, ಎಸ್ಪೆಷಲಿ ಅವರು ಗದಗದವ್ರು ಕಾಣುತ್ತೆ, ಅವರು ಸಿವಿಲ್ ಇಂಜಿನಿಯರಿಂಗ್ ಪಾಸ್ ಮಾಡ್ಕೊಂಡ್ರು, ತಿರುಪತಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ತಿರುಪತಿಯಲ್ಲಿ ನಮ್ಮ ಇಸ್ಕಾನ್ ಮಂದಿರ ಕಟ್ಟಲಿಕ್ಕೆ ಆ ಇಂಜಿನಿಯರ್ ನಿಯುಕ್ತಿ ಆಗಿದ್ದು. ಇಸ್ಕಾನ್ ಮಂದಿರ ಕಟ್ಟಬೇಕಾದ್ರೆ ನಮ್ದು ಟೆಂಪ್ರರಿ ಆಲ್ಟರ್, ಭಗವಾನನಿಗೆ ಪೂಜೆ ಮಾಡಬೇಕಾದಾಗ ಪೂಜೆ ಮಾಡಿದ್ದು, ಆರತಿ, ಹೂವು ಎಲ್ಲರಿಗೂ ಹಿಂಗೆ ಕೊಡ್ತಾ ಕೊಡ್ತಾ ಇಂಜಿನಿಯರ್ ಹೊರಗಡೆ ಏನು ಬಿಲ್ಡಿಂಗ್ ಇದು ಮಾಡ್ಲಿಕ್ಕೆ, ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಇದು ಮಾಡ್ತಿದ್ರು, ಅವ್ರಿಗೆ ಹೋಗಿ ಆರತಿ ಕೊಡ್ತಾ ಇದ್ರು, ತಗೊಳ್ಳಿ ನೀವು ಆರತಿ ಅಂತ.
ಅವ್ರು ಆರತಿ ತೊಗೊಳ್ತಿದ್ರು, ಹೂ ತೊಗೊಳ್ತಿದ್ರು, ಅವ್ರು ಏನು ಪ್ರಸಾದ ಎಡಿ ಮಾಡಿದ್ರು ಅದನ್ನು ಕೊಡ್ತಾ ಇದ್ರು. ಹಿಂಗೆ ತೊಗೊಳ್ತಾ ಅವ್ರು ಭಕ್ತರಾಗೋದು ಅಷ್ಟೇ ಅಲ್ಲ, ಅದ ಮಂದಿರದೊಳಗೆ ಅವ್ರು ಜಾಯಿನ್ ಆದರು. ಇಸ್ಕಾನ್ ಮಂದಿರದಾಗ ಜಾಯಿನ್ ಆದ್ರು. ಅದ ಮಂದಿರದೊಳಗನ ಈಗ ಆಡಳಿತ ಮಂಡಳಿ ನೋಡ್ತಾ ಇದ್ದಾರೆ. ಅಂದ್ರೆ ಅವ್ರ ಅಡ್ಮಿನಿಸ್ಟ್ರೇಷನ್ ನೋಡ್ಲಿಕ್ಕೆ ಸೇವಾ ಮಾಡ್ತಾ ಇದ್ದಾರೆ. ಪರಮಾತ್ಮ ಯಾರು ಬೇಕಂತ ಹಿಂಗ ಜಕ್ಕೊಳ್ತಾರೆ, ಅವ್ರು ಭಕ್ತರಾಗಿ ಹೋಗ್ಬಿಡ್ತಾರೆ. ಅವ್ರು ಕೆಲಸ ಮಾಡ್ಲಿಕ್ಕೆ ಹೋದವಂತ ವ್ಯಕ್ತಿ ಏನಾದ್ರೆ ಈಗ ಆ ಮಂದಿರದ ಸೇವೆ ಮಾಡ್ಲಿಕ್ಕೆ ಈಗ ಸೀನಿಯರ್ ಬ್ರಹ್ಮಚಾರಿ, ವರಿಷ್ಠ ಬ್ರಹ್ಮಚಾರಿ ಅದಾರ. ಏನ್ರಿ ಹಿಂಗ ಭಗವಾನಿಗೆ ಬೇಕು ಅನ್ನೋದು ಗೊತ್ತಾಯ್ತಂತಂದ್ರೆ ಯಾವ ರೀತಿ ಆದ್ರೂ ತಗೊಂಡ್ಬಿಡ್ತಾರೆ. ಒಂದು ದಿನ ತಿರುಪತಿಯಲ್ಲಿ ಒಬ್ಬರು ಭಕ್ತರು ಬಂದ್ರು. ಇವ್ರು ಭಕ್ತರು ಒಳಗೆ ಹೋಗಿ ಇನ್ನೇನು ದೇವ್ರ ದರ್ಶನ ಮಾಡ್ಬೇಕನ್ನೋರಿಗಿನ ಪರದಾ ಮುಚ್ಕೊಂಡ್ಬಿಡ್ತೀವಿ. ಅವ್ರಿಗೆ ಸಿಟ್ಟು ಬಂತು ಏನ್ ಹೇಳ್ತಾ ಇದ್ದಾರೆ, ಏನ್ ಮರ, ನಾ ಎಷ್ಟೋ ದೂರದಿಂದ ನಡ್ಕೊಂಡು ಬಂದಿದ್ದೀನಿ ನಿನ್ನ ನೋಡ್ಲಿಕ್ಕಂತ, ನಿನ್ನ ದರ್ಶನ ಮಾಡ್ಲಿಕ್ಕಂತ. ನಿನ್ನ ದರ್ಶನ ಮಾಡ್ಲಿಕ್ಕಂತ ಬಂದ್ರ ನೀನು ಪರದಾ ಮುಚ್ಕೊಳ್ತೀಯ. ಇವತ್ತಿಂದ ನಿನ್ನ ಪ್ರಚಾರ ಮಾಡ್ತಿದ್ದಲ್ಲ, ನಿನ್ನ ಬಗ್ಗೆ ನಾನು ಎಲ್ಲಾ ಕಡೆಗೂ ಪ್ರಚಾರ ಮಾಡ್ತಿದ್ದೆ. ಇನ್ನು ಮೇಲೆ ನಾನು ಪ್ರಚಾರ ಮಾಡೋದು ನಿಲ್ಲಿಸ್ಬಿಡ್ತೀನಿ. ಅಷ್ಟರೊಳಗ ಆ ಪರದೆ ಪಟ್ನ ಓಪನ್ ಆಯ್ತು. ಹಿಂಗ್ ಓಪನ್ ಆಯ್ತು, ಪರಮಾತ್ಮ ದರ್ಶನ ಕೊಟ್ರು. ಭಕ್ತ ಖುಷಿ ಆಗೋದು. ಅಂದ್ರ ಪರಮಾತ್ಮ ಕೂಡ ಭಯ ಇದೆ. ಏನ್ ಭಯ ಇದೆ? ನನ್ನ ಪ್ರಚಾರ ಎಲ್ಲ ಮಾಡೋದೆಲ್ಲ ಬಂದ್ಗಿಂದಾದಿತ್ತು ಅಂತ. ಪ್ರೇಮದ ಭಯ ಭಗವಾನನಿಗೆ. ನಮಗೆ ಯಾವ ಭಯ ಇದೆ? ಮೃತ್ಯುವಿನ ಭಯ ಅದು. ಯಾಕಂದ್ರೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಬಂದು ಬಿದ್ದಿದ್ದೀವಿ. ಹಂಗಾಗೋದ್ರಿಂದ ನಮ್ಗೆ ಮೃತ್ಯುವಿನ ಭಯ ನಮ್ಗೆ ಕಾಡ್ತದೆ. ಭಜಹುರೇ ಮನ ಶ್ರೀನಂದನಂದನ ಅಭಯ ಚರಣ ಅರವಿಂದರೆ. ಯಾರು ಶರಣ ಹಿಡ್ಕೊಳ್ಬೇಕು? ಅಭಯ ಶರಣರನ್ನ ಹಿಡ್ಕೊಳ್ಬೇಕು ನಾವು. ನಾವು ಆ ಅಭಯ ಚರಣರಿಗೆ ಅಥವಾ ಅಭಯ ಚರಣಾರಕ್ಕೆ ನಾವು ಪ್ರಾರ್ಥನೆ ಸಲ್ಲಿಸ್ಬೇಕು. ನಮ್ರತೆಯಿಂದ ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಪ್ರಾರ್ಥನೆ ಮಾಡ್ಲಿಕ್ಕತ್ತೀವಿ, ಆ ಪ್ರಾರ್ಥನೆಯಿಂದ ನಮ್ದು ಏನಾಗ್ತೈತಿ? ವಿಚಾರವಂತರಾಗ್ತೇವೆ, ವಿನಯರಾಗ್ತೇವೆ. ಆ ಪ್ರಾರ್ಥನೆಯಿಂದ ನಮ್ಗೆ ಶಕ್ತಿ ಸಿಗ್ತದೆ. ಆ ಪ್ರಾರ್ಥನೆಯಿಂದ ನಾವು ಒಬ್ಬರಾಗಿದ್ರೆ ನಾವು ಭಗವಾನ್ ನಮ್ಮ ಜೊತೆಗಿದ್ದಾನೆ ಅಂತ ನೋಡಿ. ಭಗವಾನ್ ನಮ್ಮ ಜೊತೆಗಿದ್ದಾನೆ ಅಂತ ಇದರಿಂದ ಹೋಗ್ರಿ ನೀವು ಯುದ್ಧನೂ ಗೆದ್ದು ಬರ್ತೇವೆ. ಯಾವ ಯುದ್ಧಕ್ಕೆ ಹೋದ್ರು ಕೂಡ ಎಂಥ ಸಂಕಟ ಪರಿಸ್ಥಿತಿ ಒಳಗನು ಕೂಡ ನಾವು ಪರಮಾತ್ಮ. ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಂತ. ಬರೀ ನಾವು ಸಂಕಟ ಬಂದಾಗ ಅಷ್ಟ ಅನಿಸೋದಲ್ಲ ವೆಂಕಟರಮಣ ಅಂತ. ಸುಖ ಹೋ ದುಃಖ ಹೋ, ಸುಖದಲ್ಲಾಗಲಿ ದುಃಖದಲ್ಲಾಗಲಿ ಹೇಗೆ ಪದ್ಮನಾಭ ನನ್ನ ಸಖನಾಗಿರುವಂತ ಪುರಂದರದಾಸರ ಭಜನೆಯಲ್ಲಿ ಬರೀತಾರೆ. ಸುಖವೋ ದುಃಖವೋ, ಯಾವುದೇ ಒಂದು ಸ್ಥಿತಿ ಒಳಗಿದ್ರು ಕೂಡ ನೀನು ನನ್ನ ಸಖನಾಗಿರೋ, ಸಖ ಅಂದ್ರೆ ನನ್ನ ಫ್ರೆಂಡ್ ಆಗಿರೋ ನಾನು. ಅಂದ್ರೆ ಆ ಫ್ರೆಂಡ್ ಬರೀ ನಾವು ಸುಖ ಬಂದು ಹೊತ್ನ್ಯಾಗ ದುಃಖ ಬಂದು ಹೊತ್ನ್ಯಾಗ ಅಷ್ಟ ವೆಂಕಟರಮಣ ಯಾಕಪ್ಪ ನನಗೆ ಇದನ್ನ ದುಃಖ ತಂದೆ ಅಂತ ಕೇಳೋದಲ್ಲ. ಸುಖ ಬಂದು ಹೊತ್ನ್ಯಾಗ ಯಾರಂತ ಹೊಳ್ಳಾಕಿ ನೋಡುದು ಆ ರೀತಿ ಇರೋಂಗಿಲ್ಲ. ಸುಖನರೇ ಇರಲಿ ದುಃಖನೇ ಇರಲಿ, ಭಗವಾನ್ ನೀನು ನನ್ನ ಸಖನಾಗಿರೋ, ನನ್ನ ಜೊತೆಗಿರೋ, ನನ್ನ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ಅಂದ್ರೆ ಆ ಒಂದು ಗಾಢ ಸಂಬಂಧನ ನಾವು ವೃದ್ಧಿಸ್ಬೇಕಾಗ್ತದೆ. ಆ ಗಾಢ ಸಂಬಂಧನ ಜೋಡಿಸ್ಬೇಕಾಗ್ತದೆ. ಆ ಸಂಬಂಧ ಜೋಡಿಸ್ಲಿಕ್ಕೆ ಏನಪ್ಪ? ಪ್ರಾರ್ಥನೆ ಒಂದೇ ಮದ್ದು. ಇಲ್ಲಾಂದ್ರೆ ಭಗವಾನ್ ನಮ್ಗಿಂತ ಎಷ್ಟೊಂದು ಪ್ರಮಾಣದಲ್ಲಿ ದೊಡ್ಡವನ, ಎಷ್ಟೊಂದು ಪ್ರಮಾಣದಲ್ಲಿ ಅವನ ಐಶ್ವರ್ಯ ಇದೆ, ಎಷ್ಟೊಂದು ಪ್ರಮಾಣದಲ್ಲಿ ಅವನ ಖ್ಯಾತಿ ಇದೆ, ಎಷ್ಟೊಂದು ಪ್ರಮಾಣದಲ್ಲಿ ಅವನ ಶಕ್ತಿ ಇದೆ, ಎಷ್ಟೊಂದು ಪ್ರಮಾಣದಲ್ಲಿ ಅವನ ವೈರಾಗ್ಯ ಇದೆ. ಅವನ ಸರಿಗಟ್ಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಪ್ರಾರ್ಥನೆ ಒಂದೇ ಅವ್ರಿಗೆ ಮುಟ್ಟಿಸ್ಲಿಕ್ಕೆ ಆಗ್ತದೆ. ನಾವು ಒಳ್ಳೆ ರೀತಿ ಪ್ರಾರ್ಥನೆ ಮಾಡುವ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮಾತಾಜಿ. ಇದರಲ್ಲಿ ಏನಾದರೂ ದೋಷಗಳು ಕಂಡ್ರೆ ದಯವಿಟ್ಟು ಕ್ಷಮಿಸಿ. ಪ್ರಭುಜಿ ತುಂಬಾ ಚೆನ್ನಾಗಿತ್ತು ಪ್ರಭುಜಿ, ಕೃಷ್ಣನ ಲೀಲೆಗಳು. ಥ್ಯಾಂಕ್ ಯು ಮಾತಾಜಿ. ಪ್ರಭುಜಿ ಆ ಅಜ್ಜ ಯಾರು ಇರ್ಬೋದು ಪ್ರಭುಜಿ? ಗೊತ್ತಿಲ್ಲ, ಮಥುರಾವಾಸಿ ಅಂತ ಹೇಳ್ತಾರೆ, ಅಥವಾ ವೃಂದಾವನದ ಒಂದು ಮಥುರಾ ಮಂಡಲದ ಒಬ್ರು. ಅಂದ್ರೆ ಅಷ್ಟು ಇದಾಗಿ ಆಪ್ತವಾಗಿ ಭಗವಂತನಲ್ಲಿ ಎಲ್ಲ ಕೇಳ್ಕೊಳ್ತಾರಲ್ಲ,
ಅವ್ರಿಗೆ ಯಾವ್ದೋ ಹಾ. ಯಾರಿರ್ಬೋದು ಅಂತ ಒಂದ್ ಪ್ರಶ್ನೆ. ಅದ್ರ ಡಿಟೇಲ್ಸ್ ನಲ್ಲಿ ಹೋಗ್ಬೇಕು, ಮತ್ತೆ ನೋಡ್ಬೇಕಾಗ್ತದೆ. ಅವರು ಸಿದ್ಧ ಭಕ್ತರಾಗಿದ್ದಾರೆ, ಅವತಾರಕ್ಕಾಗಿ ಬಂದಿದ್ದಾರೆ ಕಾಣುತ್ತೆ, ಅವರು ಇರ್ಬೋದು ಲೀಲೆಗಾಗಿ ಬಂದಿದ್ದಾರೆ. ಇರ್ಬೋದು. ಈ ಪ್ರಭುಜಿ ವಿಷಯದಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದ್ರೆ ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ಇಲ್ಲ ಪ್ರಭುಜಿ. ಇಲ್ಲ ಪ್ರಭುಜಿ, ತಪ್ಪು ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ನಿಮ್ಮೆಲ್ಲ ಒಂದು ಪ್ರಭುಜಿ ಹರೇ ಕೇಳುವಂತ ಒಂದು ಇದೈತಲ್ಲ, ಕೇಳುಗರಲ್ಲಿ 3 ರೀತಿ ವಿಧ ಅಂತೆ. ಸೋತ ಅಂದ್ರೆ ನಿದ್ರೆ ಮಾಡುವವರು. ಅಂದ್ರೆ ನಾವು ಕೇಳಲಿಕ್ಕೆ, ಈಗ ನಾವು ಯಾವ್ದೋ ಕೀರ್ತನ ಅಥವಾ ಇದನ್ನ ಶ್ರವಣ ಮಾಡ್ಲಿಕ್ಕೆ ಅಥವಾ ನಾವು ಲೆಕ್ಚರಿಗೆ ಹೋದ್ರೆ ಏನಾಗ್ತದೆ, ನಿದ್ರೆ ಬಂದ್ಬಿಡ್ತದೆ. ಸೋತ ಅಂದ್ರೆ ನಿದ್ರೆ ಮಾಡೋರು. ಸೋತ ಆದ್ಮೇಲೆ ಸ್ರೋತ್, ಆಕ್ಚುಲಿ ನಿಜವಾಗ್ಲೂ ಕೇಳಿಸಿಕೊಳ್ಳೋರು ಏನದಾರಲ್ಲ ಅವ್ರು ಸ್ರೋತ್. ಇನ್ನೊಬ್ರು ಇನ್ನು ಏನು ಕೇಳಿಸ್ಕೊಳ್ಳಾರ್ದವ್ರು, ಕೇಳಿದ್ದನ್ನು ಕೂಡ ನಾವು ಕೇಳಿಸ್ಕೊಂಡಿಲ್ಲ ಅನ್ನುವಂಥ ಸ್ಥಿತಿ ಒಳಗಿರೋರು. ಆ ರೀತಿ ಹೇಳೋರು. ನಾವು ನಿಜವಾದ ಶ್ರೋತಗಳಾಗಬೇಕು. ಶ್ರೋತಗಳಂದ್ರೆ ನಾವು ಕೇಳಿಸಿಕೊಳ್ಳೋರಾಗಬೇಕು, ಶ್ರವಣ ಮಾಡೋರು. ಹಂಗಾಗಿ ನೀವೆಲ್ಲ ಒಳ್ಳೆ ರೀತಿ ಕೇಳಿಸ್ಕೊಳ್ತಾ ಇದ್ದೀರಿ, ಅದ್ಭುತ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮನ್ನು ಲೈವ್ಲಿ ಆಗಿ ಧನ್ಯವಾದಗಳು, ವಂದನೆಗಳು ಪ್ರಭುಜಿ, ಅಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ನಿಮ್ದು ಟೈಮ್ ಜಾಸ್ತಿ ತಗೊಂಡೇವೆ, 10 ನಿಮಿಷ. ನಾವು 5 ನಿಮಿಷ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ. 8 ಅದು 9 ಈಗಾಗಲೇ 20 ಆಗ್ಲಿಕ್ಕೆ ಬಂದದ. ಸರಿ, ನೀವೆಲ್ಲ ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡ್ರಿ ಪರಮಾತ್ಮನಲ್ಲಿ, ಭಗವಾನಲ್ಲಿ. ಭಕ್ತಿ ಹೇಗೆ ಅಂದ್ರೆ ಶೆಲ್ಟರ್ ಟು ಶೆಲ್ಟರ್ ಅಂತ. ನಾವು ಮತ್ತೊಬ್ರು ಶೆಲ್ಟರ್ ತಗೊಳ್ಳೋದು, ಮತ್ತೊಬ್ರು ಶೆಲ್ಟರ್, ಹಿಂಗ ಇದು ಸರ್ಕಲ್ ಆಗ್ಬೇಕಂತ. ಅಂದ್ರೆ ಅದು ಆ ಸರ್ಕಲ್ ನಲ್ಲಿ ಮಾಯ ಅಟ್ಯಾಕ್ ಮಾಡೋದಿಲ್ಲ ಅಂತ. ಇದಕ್ಕೆ ಭಕ್ತರ ಸಂಘ ಅಥವಾ ಸಂಘದೊಳಗೆ ಇದ್ದುಕೊಂಡು ನಾವು ಕೀರ್ತನೆ ಮಾಡಬೇಕು, ಸಂಕೀರ್ತನ. ಅದಕ್ಕೆ ನಾವು ಕೀರ್ತನೆ ಮಾಡೋದಾಗ್ಲಿ ಅಥವಾ ಹರೇ ಕೃಷ್ಣ ಮಹಾಮಂತ್ರ ಅನ್ನೋದಾಗ್ಲಿ ಸ್ವಲ್ಪ ಜೋರಾಗಿ ಹೇಳ್ಬೇಕು. ಜೋರಾಗಿ ಹೇಳೋದ್ರಿಂದ ಬೇರೆದವ್ರಿಗೆ ಕೇಳಿಸಿಕೊಳ್ಳೋದ್ರಿಂದ ಲಾಭ. ಅದರ ಅರ್ಥ ಜೋರಾಗಿ ಹೇಳೋದ್ರಿಂದ ಬೇರೆದವ್ರಿಗೆ ಕೇಳಲಿ ಅಂತಲ್ಲ, ಅದು ನಮಗೂ ಕೇಳಿಸಿಕೊಳ್ಬೇಕಂತ ಪ್ರಯತ್ನ ಮಾಡೋದು. ದಯವಿಟ್ಟು ನೀವೆಲ್ಲ ಕೃಪಾ ಮಾಡಿ. ಹರೇ ಕೃಷ್ಣ. ಇಲ್ಲಿಗೆ ನಾವು ಕ್ಲಾಸಿಗೆ ವಿರಾಮ ಮಾಡೋಣ. ಹರಿಭಾವ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಣಾಮಗಳು. ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸರಿ.